ಸ್ಪಂದನ ಟಿವಿಯ ಸಮಸ್ತ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಮಾರ್ ವಿಟ್ಲ. ಪ್ರತಿಭೆ ಅನ್ನೋದು ಎಲ್ಲರಲ್ಲಿರುತ್ತೆ, ಆದರೆ ಪ್ರತಿಭೆಯ ಬೆನ್ನಟ್ಟಿ ಸಾಧನೆಯ ಶಿಖರ ಏರುವವರು ಬಹಳಷ್ಟು ಕಡಿಮೆ ಮಂದಿ. ಜೊತೆಗೆ ಆ ರೀತಿಯ ಪ್ರಯತ್ನವನ್ನು ಮಾಡುವವರು ವಿರಳರಿದ್ದಾರೆ. ಅಂಥದ್ರಲ್ಲಿ ಆ ಪ್ರಯತ್ನವನ್ನು ಮಾಡುವವರಿಗೆ ಅವರ ಪ್ರತಿ ಹೆಜ್ಜೆಯಲ್ಲಿ ಸಿಕ್ಕಂಥ ಅನುಭವಗಳು ಹೇಗಿರ್ತವೆ, ಅದು ಸೋಲಾಗಲಿ ಗೆಲುವಾಗಲಿ ಅಥವಾ ಸಂತಸದ ಖುಷಿಯ ಕ್ಷಣಗಳಾಗಲಿ ಎಲ್ಲವನ್ನೂ ಕೂಡ ಎದುರಿಸಿರ್ತಾರೆ ಅಂತ ಪ್ರತಿಭೆಗಳು. ಹಾಗಾಗಿ ನಮ್ಮ ಕರಾವಳಿ ಕರ್ನಾಟಕದಲ್ಲಿರುವಂಥ ಒಂದಷ್ಟು ಯುವ ಪ್ರತಿಭೆಗಳು ಅವರಿಟ್ಟಂಥ ಹೆಜ್ಜೆಗಳು, ಅವರ ಅನುಭವಗಳು ಈ ಕಾರ್ಯಕ್ರಮದಲ್ಲಿ ಇರ್ತದೆ. ಇವೆಲ್ಲವೂ ಕೂಡ ಒಂದು ರೀತಿಯ ಕುತೂಹಲದ ವಿಚಾರವಾಗಿರುವಂಥದ್ದು. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿರುವಂಥ ನಿಮ್ಮೂರಿನ ಪ್ರತಿಭೆಗಳ ಬಗ್ಗೆ ಇರುವಂಥ ಕುತೂಹಲಕ್ಕೆ ತೆರೆ ಎಳೆಯುವಂಥ ಕಾರ್ಯಕ್ರಮ ಇವತ್ತು ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಯುವ ಪ್ರತಿಭೆ ಇದ್ದಾರೆ. ಇವರು ತನ್ನ ಬಾಲ್ಯ ಜೀವನದಿಂದಲೇ ಕಲಾಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟವರು, ಹಾಗೆಯೇ ಶೈಕ್ಷಣಿಕವಾಗಿ ತನ್ನದೇ ಆದಂಥ ಸಾಧನೆ ಹೆಜ್ಜೆಗಳನ್ನು ಇಟ್ಟವರು. ಕಾಲೇಜಿನಲ್ಲಿ ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್ ಆಗಿ ಮಿಂಚಿದವರು. ಸದ್ಯ ನಿರೂಪಣಾ ಕ್ಷೇತ್ರದಲ್ಲಿ ಯಶಸ್ಸಿನ ಹೆಜ್ಜೆಯನ್ನು ಮುಂದುವರಿಸಿದವರು. ಅದೆಷ್ಟೋ ಕಾರ್ಯಕ್ರಮಗಳ ಯಶಸ್ವಿ ನಿರೂಪಣೆಯ ಜೊತೆಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನುವ ಕೋರ್ಸನ್ನು ಮಾಡಿಕೊಂಡು ತನ್ನದೇ ಆದಂಥ ಸ್ವಂತ ಕ್ಯಾಟರಿಂಗ್ ಸರ್ವಿಸನ್ನು ಓಪನ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಅದೇ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿದ್ದಾರೆ, ಉದ್ಯಮದಲ್ಲೂ ಇದ್ದಾರೆ. ನಿರೂಪಣಾ ಕ್ಷೇತ್ರದ ಅದ್ಭುತ ಪ್ರತಿಭೆ ಯತೀಶ್ ಪೂಜಾರಿ ಶಂಭೂರು ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ನಾವು ಬರಮಾಡಿಕೊಳ್ಳೋಣ. ಯತೀಶ್ ಪೂಜಾರಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತಗಳನ್ನು ಮಾಡ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಕ್ಕೆ. ಸ್ವಾಗತ ಕುಮಾರ್. ಎಸ್, ಮೊದಲದಾಗಿ ನಾನು ಕೇಳಬೇಕು ಯತೀಶ್ ಅವರ ಕೈಲಿ, ಅಂದರೆ ಹೇಗಿದ್ದೀರಾ ಅಂತ ತಾವು? ನಿಜ ಹೇಳ್ಬೇಕಾ? ಅಲ್ಲ, ಅದು ಕೆಲವರು ಹೇಳೋದು ಕೇಳಿದೆ ನಾನು. ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ ಅಂತ ಅದು ಯಾಕಂತ ಗೊತ್ತಿಲ್ಲ. ನಾನು ನಿಜನೇ ಕೇಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನರ್ವಸ್ ಆಗಿದ್ದೇನೆ, ಬಟ್ ಲೈಫಲ್ಲಿ ಹ್ಯಾಪಿ ಆಗಿದೆ. ಲೈಫಲ್ಲಿ ಹ್ಯಾಪಿ ಆಗಿದ್ದೀರಾ? ಎಸ್, ನಿಜವಾಗ್ಲೂ ಕೂಡ ಅದೇ ಬೇಕಾಗಿರುವಂಥದ್ದು. ಲೈಫಲ್ಲಿ ತಾವು ಹ್ಯಾಪಿಯಾಗಿರ್ಬೇಕನ್ನುವಂಥದ್ದು, ಅದೇ ರೀತಿ ಇದ್ದೀರಾ ಅನ್ನುವಂಥದ್ದು ನಮಗೆ ನಿಜವಾಗ್ಲೂ ಕೂಡ ಖುಷಿ ಕೊಟ್ಟಿರುವಂಥ ವಿಚಾರ. ನಾನು ಮೊದಲದಾಗಿ ನಿಮ್ಮ ಜೀವನದ ಪ್ರತಿ ಹೆಜ್ಜೆಗಳನ್ನು ಕೂಡ ಒಂದೊಂದೇ ಮಾತಾಡ್ತಾ ಹೋಗ್ತೀನಿ. ನಿಮಗೆ ನೆನಪಿರುವಂಥದ್ದು, ನಿಮಗೆ ಖುಷಿ ಕೊಡುವಂಥ ಒಂದಷ್ಟು ವಿಚಾರಗಳನ್ನು, ಜೊತೆಗೆ ನಿಮಗೆ ನೋವಾಗಿದ್ದರೆ ಅದನ್ನು ಕೂಡ ಮುಕ್ತವಾಗಿ ನಮ್ಮ ಜೊತೆ ಹಂಚಿಕೊಳ್ಬೋದು. ಮೊದಲು ನಾನು ನೇರವಾಗಿ ಕೇಳಿಬಿಡ್ತೀನಿ, ನಿರೂಪಕ ನಲ್ಲದೆ ಆಗ್ತಿದ್ರೆ, ಏನಾದರೂ ಆಗ್ತಿದ್ರೆ ನೀವೇನಾಗ್ತಿದ್ರಿ ಅಂತ? ನಿರೂಪಕ ಆಗಿರೋದೇ ಇರ್ತಿದ್ರೆ ನೀವೇನಾಗ್ತಿದ್ರಿ? ಅದೇ ಶೆಫ್ ಆಗ್ತಾ ಇರ್ತೀವಿ. ಹೌದು, ಅದೊಂದು ಗೋಲ್ ಇತ್ತು. ಓಕೆ, ಇವಾಗ ನಿರೂಪಕ ಆಗಿದ್ರು ಕೂಡ ಶೆಫ್ ಕೂಡ ಆಗಿದ್ದೀರಲ್ಲ? ಒಂದು ಲೆವೆಲಲ್ಲಿ ಆಗಿದ್ದೇನೆ, ಬಟ್ ಶೆಫ್ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಶೆಫ್ ಅಂತ ಹೇಳಿದ್ರೆ ಅದಕ್ಕೆ ಅದರ ಆಯಾಮ ಎಲ್ಲ ಇರುತ್ತೆ. ಓಕೆ, ಅದಕ್ಕೆ ಆದ ಪೋಸ್ಟರ್ಸ್ ಇರುತ್ತೆ. ಒಂದೊಂದೇ ಮೆಟ್ಲು ಹತ್ತಿ ಶೆಫ್ ಆಗಬೇಕಾಗ್ತದೆ. ಓಕೆ, ರೈಟ್, ಅದೊಂದು. ಎಸ್, ರೈಟ್, ಮಾತಾಡ್ತಾ ಹೋಗೋಣ. ಇನ್ನೊಂದು ನಾನು ಕೇಳಬೇಕು, ತಾವು ತಮ್ಮ ಬಾಲ್ಯ ಜೀವನದ ಬಗ್ಗೆ ಒಮ್ಮೆ ನೆನಪು ಮಾಡಿಕೊಂಡಾಗ ಎಲ್ಲಿ ಹುಟ್ಟಿದ್ದು, ಜೊತೆಗೆ ನಿಮ್ಮ ತಂದೆ ತಾಯಿ ಒಡ ಹುಟ್ಟಿದವರ ಬಗ್ಗೆ ಓವರಲ್ ಆಗಿ ನಮಗೊಂದು ಚಿತ್ರಣವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇಡಬೇಕು ನೀವು. ನಾನು ಹುಟ್ಟಿದ್ದು ಶಂಭೂರಲ್ಲಿ, ನಮ್ಮ ಬಂಟ್ವಾಳದ ಶಂಭೂರು ಎನ್ನುವ ಗ್ರಾಮದಲ್ಲಿ ಹುಟ್ಟಿರುವಂಥದ್ದು. ನಮ್ಮ ಮನೆಯಲ್ಲಿ ಮಡಿಮುಗಿ ಇರುವಂಥ ಮನೆ ಹೆಸರು. ಹಾಗೆ ನಾವು ಕೂಡು ಕುಟುಂಬದಲ್ಲಿ ಹುಟ್ಟಿರುವಂಥದ್ದು. ನಮ್ಮ ಮನೆಯದ್ದು ಕೂಡು ಕುಟುಂಬ, ದೊಡ್ಡ ಕುಟುಂಬ ಅದೇ. ಓಕೆ, ಇವಾಗ ಮಾತ್ರ ಬೇರೆ ಬೇರೆ ಮನೆ ಮಾಡಿ ಕೂತ್ಕೊಂಡಿದ್ದಾರೆ ಅಷ್ಟೇ. ಮುಂಚೆ ನನ್ನ ಅಪ್ಪ, ಚಿಕ್ಕಪ್ಪ, ಇಬ್ಬರು ಚಿಕ್ಕಪ್ಪಂದರು ಮತ್ತು ಅತ್ತೆಂದರು ಎಲ್ಲ ಒಟ್ಟಿಗಿದ್ರು. ಇವಾಗ ನನ್ನ ಮನೆಯಲ್ಲಿ ಅಜ್ಜಿ, ಅಪ್ಪ, ಅಮ್ಮ, ನಾನು, ಅಣ್ಣ, ಅತ್ತಿಗೆ, ತಮ್ಮ, ಇಷ್ಟು ಜನ ಇದ್ದೇವೆ. ಮತ್ತು ಅಕ್ಕ ಮದುವೆ ಮಾಡಿಕೊಟ್ಟಿದ್ದೇವೆ. ಓಕೆ, ರೈಟ್. ಸೊ ಆವಾಗಲೂ ಕೂಡ ಕೂಡು ಕುಟುಂಬದ ರೀತಿಯಲ್ಲಿ ಇತ್ತು. ಇವಾಗಲೂ ಕೂಡ ಸ್ವಲ್ಪ ಜನ ಹೊರಗಡೆ ಇದ್ರು ಕೂಡ, ಅಂದ್ರೆ ಬೇರೆ ಮನೆ ಮಾಡ್ಕೊಂಡಿದ್ರು ಕೂಡ ಒಂದು ರೀತಿಯ ಕೂಡು ಕುಟುಂಬ ಅಂತಲೇ ಹೇಳ್ಬೋದು ನೀವು. ಹೌದು, ಮನೆ ಸಣ್ಣದಿರುತ್ತೆ, ಜನ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ಹೋಗ್ಬೇಕಾಗ್ತದೆ. ಓಕೆ, ಓಕೆ, ರೈಟ್, ಮಾತಾಡ್ತಾ ಹೋಗೋಣ. ತಮ್ಮ ಬಾಲ್ಯ ಜೀವನ ಅಂದರೆ ತಾವು ಶಾಲಾ ಜೀವನಕ್ಕೆ ಹೆಜ್ಜೆ ಇಡುವ ಮುಂಚೆ ನಿಮಗೆ ನೆನಪಿರುವ ಮಟ್ಟಿಗೆ ಆ ಪರಿಸರ ಆಗಲಿ, ನಿಮ್ಮ ಮನೆಯ ಪರಿಸ್ಥಿತಿ ಆಗಲಿ ಹೇಗಿತ್ತು ಅಂತ? ಇವಾಗಿನ ಥರ ನಮ್ಮ ಸ್ಲ್ಯಾಬ್ ಮನೆ ಆ ಥರ ಎಲ್ಲ ಇರಲಿಲ್ಲ ಮುಂಚೆ. ಮುಲಿಯ ಮನೆ ಅಂತ ಹೇಳ್ತಾರೆ, ಅದಿತ್ತು. ನಮ್ಮ ಮನೆ ಅಲ್ಲ, ನಮ್ಮ ಸರೌಂಡಿಂಗ್ ಎಲ್ಲ ಆ ಥರ ಇತ್ತು. ಮತ್ತು ಹಂಚಿನ ಮನೆ ಇದ್ದದ್ದು ನಮ್ಮದು. ಹಂಚಿನ ಮನೆ ಸುತ್ತ ತೋಟ, ಗುಡ್ಡ, ಗದ್ದೆ ಈ ಥರ ಎಲ್ಲ ಇದ್ದದ್ದು. ನಾವು ಅದರಲ್ಲೇ ಬೆಳ್ಕೊಂಡು ಬಂದವರು. ಮತ್ತು ಶಾಲೆಗೆ ಹೋಗೋ ಮುಂಚೆ ನಾವು, ಈಗಿನ ಮಕ್ಕಳೆಲ್ಲ ಮೊಬೈಲಲ್ಲೆಲ್ಲ ಆಟ ಆಡ್ತಿದ್ರು. ಎಲ್ಲ ಯಾವ ಗೇಮ್ ಇದ್ರೆ ಅದು ಮೊಬೈಲಲ್ಲೇ ಆಡೋದು. ನಾವು ಎಲ್ಲ ನಮ್ಮ ಬಾಲ್ಯದಲ್ಲಿ ಅಂದರೆ ಮುಂಚೆ ಯಾವೆಲ್ಲ ಆಟ ಇತ್ತು, ಹೊರಾಂಗಣ, ಈಗೆಲ್ಲ ಒಳಾಂಗಣ ಅಂದರೆ ಮೊಬೈಲಲ್ಲಿ ಮಾತ್ರ. ಬಟ್ ನಾವು ಹೊರಗೆ ಏನೆಲ್ಲ ಆಟ ಆಡಲಿಕ್ಕೆ ಆಗ್ತಿತ್ತು ಎಲ್ಲವನ್ನು
ಆಟ ಆಡಿದ್ದೇವೆ, ಗದ್ದೆಯಲ್ಲಿ ಆಗಿರ್ಬೋದು. ಸಣ್ಣ ಲಿಸ್ಟ್ ಕೊಡಿ ಏನೆಲ್ಲ ಆಟ ಆಡಿದ್ದೀವಿ ನೆನಪು ಮಾಡ್ಕೊಳ್ಳಿ ಇವಾಗ. ಓಕೆ, ಅದೇ ಗದ್ದೆಯಲ್ಲಿ ಆಟ ಆಡ್ಬೋದು. ಮತ್ತೆ ಈ ನಮ್ಮ ತೋಟ ಅಥವಾ ಈ ಗುಡ್ಡದ ನಡುವೆ ಒಂದು ಹಾದಿ ಇರುತ್ತೆ, ದಾರಿ ಇರುತ್ತೆ, ಅದರಲ್ಲಿ ಈ ಹಾಳೆಯಲ್ಲಿ ಎಳೆಯುವುದು, ಅದು ಆಟ ಆಡ್ತಿದ್ವಿ. ಮತ್ತೆ ಕನ್ನೆ ಮುಚ್ಚಾಲೆ ಅದೆಲ್ಲ ತುಂಬಾ ಜಾಸ್ತಿ ಆಡ್ತಿದ್ವಿ. ಕನ್ನ ಮುಚ್ಚಾಲೆ ಎಲ್ಲೆಲ್ಲಿ ಅಡಿಗೆ, ಕಲ್ಲ ಪೊಲೀಸ್ ಎಲ್ಲ ಜಾಸ್ತಿ. ಮತ್ತೆ ಲಗೋರಿ, ಕ್ರಿಕೆಟ್ ಎಲ್ಲ ಆಡ್ತಿದ್ವಿ. ಗೌಜಿಯ ಗಮ್ಮತ್ತಿನ ಬಾಲ್ಯವನ್ನ ಕಳೆದಿದ್ದೀರ. ನಿಜವಾಗ್ಲು ಆ ಒಂದು ಖುಷಿಯ ಕ್ಷಣಗಳು ಇವಾಗ ಎಲ್ಲವೂ ಕೂಡ ನೆನಪುಗಳಾಗಿ ಇರ್ತವೆ. ನೆನಪಿದೆ ಇವಾಗ್ಲೂ ಕೂಡ. ಮನೆಯ ಪರಿಸ್ಥಿತಿ ಅನ್ನುವಂಥದ್ದು ಹೇಗಿತ್ತು ನಿಮಗೆ? ಚೆನ್ನಾಗಿತ್ತ ಅಥವಾ ಬಡತನ ತುಂಬಾ ಕಾಡ್ತದೆ, ಹೇಗಿತ್ತು ಅಂತ? ಬಡತನ ಕಾಡುವಂತ ಬಡತನ ಏನಿರ್ಲಿಲ್ಲ, ಆದ್ರೂ ಕೂಡ ಮಿಡ್ಲ್ ಕ್ಲಾಸ್ ಅಂತ ಹೇಳ್ತೇವೆ ನಾವು. ಆ ಲೆವೆಲ್ ಅಲ್ಲಿ ಇದ್ವಿ. 3 ಹೊತ್ತು ಊಟಕ್ಕೆ ಏನು ಕಡಿಮೆ ಆಗಿಲ್ಲ. ಮತ್ತೆ ಐಷಾರಾಮಿ ಏನಿಲ್ಲ. ಇವಾಗ್ಲೂ ಅಷ್ಟೇ, ಮುಂಚೆನೂ ಅಷ್ಟೇ. ಐಷಾರಾಮಿ ಜೀವನ ನಮ್ದಲ್ಲ, ನಂದು ಕೂಡ ಅಲ್ಲ. ಮಧ್ಯಮ ವರ್ಗದ ಜೀವನ, ಖುಷಿಯ ಜೀವನ ಅಂತ ಹೇಳ್ಬೋದು. ಖುಷಿಯ ಜೀವನ ಅನ್ನೋದಕ್ಕಿಂತ ಆ ನೆಮ್ಮದಿಯ ಜೀವನ, ನಿಜವಾಗ್ಲು ನೆಮ್ಮದಿಯ ಜೀವನ. ಯಾವುದೇ ಅಂದ್ರೆ ಚಿಂತೆಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ ಹೋಗ್ತವೆ, ಆ ನಡುವೆ ಒಂದು ನೆಮ್ಮದಿ ಜೀವನ ನಮ್ಮದಾಗಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಏನೂ ಇಲ್ಲ ಅಂತ ಹೇಳ್ಬೋದು. ಇನ್ನು ತಮ್ಮ ಶಾಲಾ ಜೀವನ ಅನ್ನುವಂಥದ್ದು ಪ್ರಾರಂಭ ಆಗಿತ್ತು ಹೇಗೆ? ಜೊತೆಗೆ ಯಾವ ಸಂದರ್ಭಕ್ಕೆ ತಾವು ಅಂಗನವಾಡಿಯಿಂದ ಪ್ರಾರಂಭ ಮಾಡಿದ್ರೆ ಅಥವಾ ನೇರವಾಗಿ 1ನೇ 2ನೇ ಕ್ಲಾಸ್ ಆ ಥರ ಹೋದ್ರ? ನಾನು ಕಲಿಯೋದ್ರಲ್ಲಿ ಒಳ್ಳೆ ಕಲಿತಿದ್ದೆ ಮುಂಚೆಯಿಂದಲೂ. ಅಂಗನವಾಡಿ ಮುಂಚೆನೆ ನನಗೆ 1ರಿಂದ 10ರವರೆಗೆ ಏನೋ ಮಗ್ಗಿ ಬರ್ತಿತ್ತು. ನನ್ನ ಮನೆಯಲ್ಲಿ ಅತ್ತೆ ಅಂಗನವಾಡಿ ಹೋಗುವ ಮುಂಚೆನೆ 1ರಿಂದ 10ರವರೆಗೆ 5ರವರೆಗೆ ನೆನಪಿಲ್ಲ. ಬಟ್ ಅವಾಗ್ಲೇ ನನಗೆ ಸ್ವಲ್ಪ ಕಲಿಕೆ ಮೇಲೆ ಇದಿತ್ತು, ಆಸಕ್ತಿ ಇತ್ತು. ಏನಾಯ್ತು ಆಮೇಲೆ? ಶಾಲೆ ಮೇಲೆ ಏನಾಯ್ತು? ಹೋಗೋ ಮುಂಚೆನೆ ತುಂಬಾನೇ ಹುಷಾರಿದ್ದ ಹುಡುಗ, ಹೋದ್ಮೇಲೆ ಏನಾಯ್ತು? ಹೋದ್ಮೇಲೆ ಅದಕ್ಕಿಂತ ಹುಷಾರಾಗಿದ್ದೇನೆ. ನಾನು ಅಂದ್ರೆ ಅಂಗನವಾಡಿ ಹೋಗಿದ್ದೇನೆ, 2 ಅಂಗನವಾಡಿ ಹೋಗಿದ್ದೇನೆ. ಮತ್ತೆ ಪ್ರೈಮರಿ ನಮ್ಮ ಶಂಭೂರು ಪ್ರೈಮರಿ ಶಾಲೆಯಲ್ಲಿ ಕಲ್ತದ್ದು ನಾನು. ಅದು ಆ ಪ್ರೈಮರಿ ಸ್ಕೂಲ್ ಕೂಡ ಒಳ್ಳೇದಿತ್ತು, ನನಗೆ ತುಂಬಾ ಖುಷಿ ಇದೆ. ಆ ಪ್ರೈಮರಿ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ. ಅದ್ರಲ್ಲೂ ನನಗೆ ಪ್ರೈಮರಿಯ ಜೀವನ ತುಂಬಾ ಇಷ್ಟ. ಆ ಒಂದು ಪರಿಸರ, ಸ್ನೇಹಿತರು. ತಮ್ಮ ಪ್ರೈಮರಿಯ ಎಜುಕೇಶನ್ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ಮ ಹೆಸರು ಬಂದು ವಿನುತಾ ಅಂತ, ನಾವು ಭಗಳಲದಿಂದ ಫೋನ್ ಮಾಡ್ತಾ ಇದ್ದೇವೆ. ವಿನುತಾ ಅವರೇ, ಇವತ್ತು ನಿಮ್ಮದೇ ಭಾಗದ ಯುವ ಪ್ರತಿಭೆ ಯತೀಶ್ ಪೂಜಾರಿ ಶಂಭೂರು ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹೌದು, ತುಂಬಾ ಖುಷಿ ಆಗ್ತಾ ಉಂಟು. ಏನ್ ಹೇಳ್ತೀರಾ ಯತೀಶ್ ಅವ್ರ ಬಗ್ಗೆ? ಅಂತ ಒಂದು ಪ್ರತಿಭೆನ ನೀವು ಕರೆದು ಮಾತಾಡಿಸ್ತಿದ್ದೀರಲ್ಲ, ಅದಕ್ಕೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ ಯು. ಅಂಡ್ ಮಲ್ಟಿ ಟ್ಯಾಲೆಂಟೆಡ್ ಅವರು. ಇವಾಗ ಕಂಟಿನ್ಯೂ ಆಗಿ ನಮ್ಮ ಮನೇಲಿ ನಡೆದಂತ 1 ವಾರದ ಫಂಕ್ಷನ್ ಅಲ್ಲೂ, ರಿಸೆಪ್ಷನ್, ಮೆಹಂದಿ, ಮದ್ವೆ ಎಲ್ಲದ್ರಲ್ಲೂ ಅವರು ಮಿಂಚಿ ಹೊರಳಾಡಿ ಬಿಟ್ಟಿದ್ದಾರೆ ಈಗ. ಹೌದು, ಬಂಟ್ವಾಳದಲ್ಲಿ ಆಂಕರಿಂಗ್ ಮಾಡಿ ಅದು ಇಷ್ಟ ಆಗಿದೆ, ಕೇರಳದಲ್ಲಿ ಕೂಡ ಮಾಡಿದ್ದಾರೆ, ತುಂಬಾ ಇಷ್ಟ ಆಗಿದೆ ಎಲ್ಲಾರ್ಗು. ಸೊ ಅವ್ರದ್ದು ಮತ್ತೆ ಶೆಫ್, ಅಡಿಗೆ ಬಗ್ಗೆ ಹೇಳ್ಬೇಕೇ ಇಲ್ಲ. ಟೇಸ್ಟ್ ಮಾಡಿದಿರಾ ಇವ್ರು ಮಾಡಿರೋ ಅಡಿಗೆಗಳ? ಆಬ್ವಿಯಸ್ಲಿ ನಮ್ಮ ಎಂಗೇಜ್ಮೆಂಟ್ ಗೆ ಅವರೇ ಶೆಫ್. ಹೌದು, ನೀವು ಏನ್ ಆರ್ಡರ್ ಬೇಕಾದ್ರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು. ನಾವು 100% ಶರ್ಟಿ ಕೊಡ್ತೇವೆ. ಎಂತ ಪ್ರಾಬ್ಲಮ್ ಇರಲ್ದೆ ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗುತ್ತೆ ಅವ್ರ ಅಡಿಗೆಯನ್ನ ಅಂತ. ಹೌದು. ಏನು ವಿಶ್ ಮಾಡ್ತೀರಾ? ನೇರವಾಗಿ ಅವ್ರ ಜೊತೆ ಮಾತಾಡಿ ಅವರಿಗೆ ವಿಶ್ ಮಾಡ್ಬೋದು. ಹಲೋ ಹಾಯ್. ಕನ್ನಡ ಪಾತ್ರ ಬಂಗ ಒಂದುಂಡ ತುಳುಡು ಪಾತಿರ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಬೊಕ್ಕ ಮಸ್ತ್ ನಮಕ್ ನಮ್ಮ ಫಂಕ್ಷನ್ ಲಾತೆ ಮಾತೇರ್ನ ಫಂಕ್ಷನ್ ಲಾತೆ ಮಸ್ತ್ ಲಾಯ್ಕ್ ಮಂತೊಂದುಲ್ಲಾರೆ. ಥ್ಯಾಂಕ್ ಯು ಮಾತ ನಮ್ಮ ದೈವ ದೇವರನ ಆಶೀರ್ವಾದ ಇಪ್ಪಡು, ಹಿರಿಯಕನ ಆಶೀರ್ವಾದ ಇಪ್ಪಡು, ಅಂಡ್ ಫ್ರೆಂಡ್ಸ್ ನಕ್ಲ ಬ್ಲೆಸ್ಸಿಂಗ್ಸ್ ಲೈಕ್ ಪಡು. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಫ್ಯಾಮಿಲಿ ಪೂರ ಇರೆಗ್ ಆಲ್ ದಿ ಬೆಸ್ಟ್ ಪಂಡ್ರೆ ಪಂಡೇರು. ದಿನೇಶ್ ಬ್ರೋ, ಹರ್ಷ ಮಾತೇರ್ಲ. ಸೊ ಕಾಲ್ ಮಾಡಿದಾರೆ ಚೂರು ಬಂಗ ಒಂದುಂಡು ಪ್ರೋಗ್ರಾಮ್ ಇರ್ಲೇರತೆ. ನಮ್ಮ ಫ್ಯಾಮಿಲಿ ಫುಲ್ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಧನ್ಯವಾದ ವಿನುತಾ ಅವರೇ, ಕರೆ ಮಾಡಿದ್ರೆ. ಖುಷಿಯಿಂದ ಕರೆ ಮಾಡಿದ್ರು. ನಾನು ಈಗಾಗಲೇ ಮಾತನಾಡ್ತಾ ಇದ್ದಂಥದ್ದು ಪ್ರೈಮರಿ, ತಮ್ಮ ಬಾಲ್ಯ ಜೀವನ ಅಲ್ಲಿ ಪ್ರೈಮರಿ ಅನ್ನುವಂಥದ್ದು ಎಷ್ಟು ಸ್ಪೆಷಲ್ ಆಗಿರ್ತದೆ ಅಂತ ತಾವು ಹೇಳ್ತಾ ಇದ್ರು. ತುಂಬಾನೇ ಸ್ಪೆಷಲ್ ಅಂತ. ಏನಿತ್ತು ಅಂತ ಸ್ಪೆಷಲ್ ನಿಮಗೆ ಅಲ್ಲಿ?
ಇವಾಗಿನ ಸಿಚುವೇಶನ್ ನನಗೆ ಗೊತ್ತಿಲ್ಲ ಪ್ರೈಮರಿಯಲ್ಲಿ ಹೇಗಿದೆ ಅಂತ. ಮುಂಚೆ ಹೇಗಿತ್ತು ಅಂದ್ರೆ ಅದೇ ನಾನು ಹೇಳಿದ ಹಾಗೆ ನಮ್ಮ ಹಳ್ಳಿಯ ಪರಿಸರ, ಮತ್ತೆ ಹೊರಗಡೆ ಎಲ್ಲರ ಜೊತೆ ಆಟ ಆಡುವಂಥದ್ದು, ಮತ್ತೆ ಸ್ನೇಹಿತರು ಜಾಸ್ತಿ. ಇವಾಗ ಹೇಗಿದ್ದಾರೆ ಗೊತ್ತಿಲ್ಲ. ಮುಂಚೆ ಎಲ್ಲ ನಾವೆಲ್ಲರೂ ಒಟ್ಟಿಗೆ ಆಟ ಆಡೋದು. ಅದರಲ್ಲೂ ಪ್ರೈಮರಿ ಸ್ಕೂಲಲ್ಲಿ ನನಗೆ ತುಂಬಾ ನೆನಪಿರುವಂತದ್ದು ಕೆರೆ ದಡ ಆಟ. ನಿಮ್ಗೆ ಗೊತ್ತುಂಟ ಇದಾಗ ಗೊತ್ತಿಲ್ಲ, ಮೆಟ್ಲಲ್ಲಿ ಆಡ್ತಿದ್ವಿ ಕೆರೆ ದಡ. ಈ ಆಟ ತುಂಬಾ ನನಗೆ ಇಷ್ಟ. ಹಾಗೆ ಅಲ್ಲಿಯ ಸ್ನೇಹಿತರು ಇವಾಗ್ಲೂ ಇದ್ದಾರೆ ನನ್ನ ಜೊತೆ, ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ, ಅವರು ತುಂಬಾ ಇಷ್ಟ. ಮತ್ತೆ ಅಲ್ಲಿಯ ಶಿಕ್ಷಕರು, ನನಗೆ ಕಲಿಸಿರುವಂತ ಗುರುಗಳು, ಅವ್ರು ಕೂಡ ನನಗೆ ನೆನಪಿದ್ದೆ. ಇವಾಗ್ಲೂ ಅವ್ರು ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ. ಮತ್ತೆ ಪ್ರೈಮರಿಯಲ್ಲಿ ಏನಂತ ಹೇಳಿದ್ರೆ ನನಗೆ ತುಂಬಾ ಅವಕಾಶ ಸಿಕ್ಕಿದೆ, ನನಗೆ ತುಂಬಾ ಸ್ಟೇಜಸ್ ಕೂಡ ಸಿಕ್ಕಿದೆ ಪ್ರೈಮರಿಯಲ್ಲಿ ಕೂಡ. ಪ್ರೈಮರಿಯಿಂದಲೇ ನನಗೆ ನನ್ನ ಪ್ರಕಾರ ನಾನು ಹೇಳ್ಬೇಕಂತ ಹೇಳಿದ್ದೆ, ನನಗೆ 4 ಜನರ ನಡುವಲ್ಲಿ ನನಗೆ ಸ್ವಲ್ಪ ಅಂದ್ರೆ ಎಲ್ಲರ ಮಿಡ್ಲಲ್ಲಿ ನನ್ನನ್ನು ರೆಕಗ್ನೈಸ್ ಮಾಡ್ಬೇಕು, ನನ್ನನ್ನು ಒಬ್ರು ಗುರುತಿಸ್ಬೇಕು, ಆ ತರ ನನ್ನ ಮೈಂಡ್ ಅವಾಗ್ಲೇ ಇತ್ತು, ಬಾಲ್ಯದಲ್ಲಿ ಇತ್ತು. ಅವಾಗ್ಲೇ ಎಲ್ಲ ಎಂತ ಸ್ಟೇಜಲ್ಲಿ ಏನಾದ್ರೂ ಹೋಗ್ಲಿಕ್ಕಿದ್ರೆ, ಚಾನ್ಸ್ ಸಿಕ್ಕಿದ್ರೆ ಹೋಗುದೆ, ಆ ತರ. ಮತ್ತೆ ಪ್ರೈಮರಿಯಲ್ಲಿ ಇದೆ ಯೋಗಾಸನ, ಮತ್ತೆ ಎಲ್ಲ ಡ್ಯಾನ್ಸ್, ಆ ತರ ಎಲ್ಲ ಇದಕ್ಕೆಲ್ಲ ಸ್ಟೇಜ್ಗೆಲ್ಲ ಹೋಗಿದ್ದೇವೆ. ಸೊ ತಾವು ಮೊದಲು ವೇದಿಕೆ ಏರಿದ್ದು ಯಾವತ್ತು ಅಂದ್ರೆ ಪ್ರೈಮರಿಯಲ್ಲಿ ಇರುವಾಗ ನೆನಪಿದೆಯಾ ನಿಮಗೆ? ಏನ್ ಮಾಡಿದ್ರಿ ವೇದಿಕೆಯಲ್ಲಿ, ನೆನಪಿದೆಯಾ? ನನಗೆ ಪ್ರೈಮರಿಯಲ್ಲಿ ನೆನಪಿರುವಂತದ್ದು, ನಾನು ಯೋಗಾಸನ ಮಾಡ್ತಿದ್ದೆ ಪ್ರೈಮರಿಯಿಂದಲೇ. ಸ್ಪರ್ಧೆಗೂ ಹೋಗಿದ್ದೇನೆ. ಅದರಲ್ಲಿ ನನಗೆ ನೆನಪಿರುವಂತದ್ದು, ನಾನು ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು, ಮತ್ತೆ ಎಲ್ಲರನ್ನು ಕೆಳಗೆ ಕೂತ್ಕೊಳ್ಸ್ಕೊಂಡು ಯೋಗಾಸನ ಕಲಿಸ್ಲಿಕ್ಕೆ. ಇದೊಂದು ನನಗೆ ನೆನಪಿದೆ ಪ್ರೈಮರಿಯಲ್ಲಿ. ಅದೊಂದು ಒಳ್ಳೆ ಸ್ಪೆಷಲ್ ಮೂಮೆಂಟ್ ಕೂಡ. ಏನ್ ಅನಿಸ್ತದೆ ಇವಾಗ ಆ ಒಂದು ಬಾಲ್ಯದಲ್ಲಿದ್ದಂತ ಯತೀಶ್ ಅವರನ್ನ ಈಗಿನ ಬೆಳೆದಂತ ಯತೀಶ್ ಅವರು ನೆನಪು ಮಾಡ್ಕೊಂಡಾಗ? ಯತೀಶ್ ಅವರ ಒಂದು ಕರೆ ಇದೆ, ಸ್ವೀಕಾರ ಮಾಡ್ತೀನಿ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪುಣ್ಯ. ಓಕೆ, ನಮ್ಮಲ್ಲಿ ಇವತ್ತು ಸ್ಟುಡಿಯೋದಲ್ಲಿ ಯತೀಶ್ ಪೂಜಾರಿ ಅವರು ಇದ್ದಾರೆ. ಏನ್ ಹೇಳ್ತೀರಾ ಯತೀಶ್ ಅವ್ರ ಬಗ್ಗೆ? ನೇರವಾಗಿ ಅವ್ರ ಜೊತೆನೂ ಮಾತಾಡಬಹುದು. ಇಲ್ಲ, ಅವರ ಟ್ಯಾಲೆಂಟಿಗೆ ನಾನು ಹೇಳ್ಕೊಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಆಕ್ಟಿಂಗ್ ಕಲಿಸ್ಕೊಟ್ಟಿದ್ದಾರೆ. ಓಕೆ, ಸೊ ಅಂಡ್ ಅವರ ಟ್ಯಾಲೆಂಟ್ ಎಲ್ಲರಿಗೂ ಗೊತ್ತು ಮಾಡಬೇಕು. ಅವರನ್ನು ಕರೆಸಿ ಒಂದು ಫಂಕ್ಷನ್ ಅಂದ್ರೆ ಈ ತರ ಒಂದು ಪ್ರೋಗ್ರಾಮ್ ಮಾಡ್ತಿದ್ದಾರೆ. ನಿಮ್ಗೆ ಕೂಡ ಥ್ಯಾಂಕ್ ಯು. ಓಕೆ, ಅಂಡ್ ಆಲ್ ದ ಬೆಸ್ಟ್ ಯತಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಪುಣ್ಯ. ಓಕೆ, ಕನ್ನಡ ಪಾತ್ರ ಬಂಗ ಅಪ್ಪಣೆ ಮಸ್ತ್ ಬಂಗ ಒಂದುಂಟು. ಕ್ಯಾನ್ ಬಂದು ಕೊಡ್ತೀನಿ ಅಂತ ಹೇಳಿ ಟೈಮ್ ಅಂತಲೇ ಕನ್ನಡ ಅವು ಬಂದು ಗೊತ್ತಿಲ್ಲ ಕನ್ನಡ ಅಂಚನೆ ಇರ್ನ ಕನ್ನಡ ಮಸ್ತ್ ಎಡ್ಡೆ ಉಂಡ ಅಂದತೆ ಆ ಎಡ್ಡೆ ಉಂಟೊಂದು ಪನೊಂದಿತ್ತು ಅಲ್ಲಿ ಬರ್ತಾರೆ. ಖಂಡಿತ ಪ್ರೀತಿ ಇದು ಕರೆ ಮಂತ್ರಿಗೆ ಧನ್ಯವಾದ ಇರಿಗೆ. ಸಾರಿ ಅನ್ಸುತ್ತಿದೆ ಕರೆಕ್ಟ್ ಮಾತಾಡ್ತಾ. ಧನ್ಯವಾದ ಪುಣ್ಯ ಅವರೇ. ಬಹಳಷ್ಟು ಖುಷಿಯಿಂದ ಕರೆ ಮಾಡಿದ್ರು, ವಿಶೇಷನ ತಿಳಿಸ್ತಾ ಇದ್ದಾರೆ. ನಾನು ಈಗಾಗಲೇ ನಿಮ್ಮ ಪ್ರೈಮರಿಯ ಅಲ್ಲಿರುವಂತಹ ದಿನಚರಿಗಳನ್ನು ಇವಾಗ ಬೆಳೆದಂತ ನೀವು ನೆನಪು ಮಾಡಿಕೊಂಡಾಗ ನಿಮ್ಮ ಬಗ್ಗೆ ಏನು ಅನಿಸ್ತದೆ? ಆ ದಿನಗಳು ಜೊತೆಗೆ ಇವಾಗಿನ ಕ್ಷಣಗಳ ಜೊತೆ. ಅದೇ ಹೇಳಿದ್ದಲ್ಲ ಆಗ, ನನಗೆ ಆ ಪ್ರೈಮರಿಯ ಒಂದು ವಾತಾವರಣ ಅಥವಾ ಅವಾಗ ಬೆಳೆ ಬಂದ ರೀತಿ ತುಂಬಾ ನನಗೆ ಇಷ್ಟ. ಅದು ಯಾವತ್ತೂ ನನಗೆ ಮರಿಲಿಕ್ಕಿಲ್ಲ ಅಂತ ಒಂದು ವಾತಾವರಣ. ಬಟ್ ನನ್ನಲ್ಲಿ ಚೇಂಜಸ್, ಬದಲಾವಣೆಗಳಾಗಿದೆ. ದೊಡ್ಡದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗುವಾಗ ಚೇಂಜಸ್ ಆಗ್ತದೆ. ಓಕೆ, ರೈಟ್. ಸೊ ನಿಮ್ಮ ಮನೆಯಲ್ಲಿ ಒಡ ಹುಟ್ಟಿದವರ ಜೊತೆ ಪುಟ್ಟ ಯತೀಶ್ ಅವರು ಹೇಗಿದ್ರು ಅಂತ ಒಂದು ಕ್ಯೂರಿಯಾಸಿಟಿ. ಅಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಒಡ ಹುಟ್ಟಿದವರು ಇದ್ದರೆ ಸ್ವಲ್ಪ ಆಟೋಟಗಳು ಜಾಸ್ತಿ ಇರ್ತದೆ, ತುಂಟಾಟಗಳು ಇನ್ನೂ ಹೆಚ್ಚಿರ್ತದೆ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಹೇಗಿತ್ತು ಅಂತ. ಒಳ್ಳೆ ಕ್ವಶನ್ ಕೇಳ್ತಾ ಇದ್ದೀರಿ. ನಾವು 4 ಜನ ಮಕ್ಕಳು, ಯಾವಾಗಲೂ ಹೇಳಿದಾಗೆ. ಅದರಲ್ಲಿ ಜಾಸ್ತಿ ಪೋಖ್ರಿ ಅಂತ ಹೇಳಿದ್ರೆ ನಾನೇ. ಏನ್ ಮಾಡ್ತಿದ್ರಿ? ಅಂದ್ರೆ ಏನಾದ್ರೂ ಜಗಳ ಆಗುವಾಗ ಅಥವಾ ಏನಾದ್ರೂ ಜಗಳ ಆದ್ರೆ ಅದಕ್ಕೆ ರೀಸನ್ ನಾನೇ ಆಗಿರ್ತೇನೆ. ಅಂದ್ರೆ ಸಣ್ಣ ಪುಟ್ಟ ಜಗಳ ಆಗ್ತಿರುವಾಗ ಅದಕ್ಕೆ ರೀಸನ್ ನಾನು ಕಾರ್ಬಾರ್ ಇದ್ದೇ ಇರ್ತದೆ. ಕಾರ್ಬಾರ್ ಅವಾಗ್ಲೇ ಇತ್ತು, ಸಾರಿ ಪೆಟ್ಟು ತಿಂದಿದ್ದೇನೆ ಅವಾಗ. ನಮ್ಮ ಅಮ್ಮ, ನೀವು ಇವಾಗ ಆತರ ಯಾವ ಸಿಚುವೇಶನ್ ಯಾರ ಮಕ್ಳಿಗೆ ಇಲ್ಲ, ಅಂದ್ರೆ ಆತರ
ನೋಡ್ಕೊಳ್ಳೋದಿಲ್ಲ. ಮುಂಚೆ ನನ್ನನ್ನು ಇಡೀ ಮನೆ ಸುತ್ತ ತಿರುಗಿಸಿ ಓಡಿಸಿ ಹೊಡಿತಿದ್ರು, ಅಷ್ಟು ಜೋರಿದ್ರು ಅಮ್ಮ. ಬಟ್ ಅಮ್ಮ ಇವಾಗ ಪಾಪ, ತುಂಬಾ ಪಾಪ ಅವರು. ಬಟ್ ಅವಾಗ ನನಗೆ ಅಷ್ಟು ಹೊಡೆದ್ರಿಂದ ನಾನು ಇವಾಗ ಸ್ವಲ್ಪ ಪಾಪ ಹೊಡೆದ್ರು ಕೂಡ ಅಷ್ಟು ಉಪದ್ರ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇನ್ನು ಹೊಡಿಯದೇ ಇರ್ತಾ ಇದ್ರೆ ಹೌದು, ಅವ್ರಿಗೆ ಅದೊಂದು ಭಯ ಇತ್ತು. ಅವರು ಸ್ವಲ್ಪ ಬುದ್ಧಿ ಅಲ್ಲ, ನನ್ ಜೊತೆ ನನ್ನ ಅಣ್ಣ ತಮ್ಮ ಅಕ್ಕ ಅವರು ಕೂಡ ಪೆಟ್ಟು ತಿಂದಿದ್ದಾರೆ, ಬಟ್ ನಾನ್ ಸ್ವಲ್ಪ ಜಾಸ್ತಿ ತಿಂದಿದ್ದೇನೆ ಅಷ್ಟೇ. ನೀವೆಲ್ಲದ್ರಲ್ಲಿ ಫಸ್ಟ್ ಅಲ್ವಾ, ಅದಕ್ಕೆ ಇದ್ರಲ್ಲೂ ಕೂಡ ಜಾಸ್ತಿ. ಸ್ಕೋರ್ ಅಲ್ಲಿ ಕೂಡ ಒಳ್ಳೆ ಸ್ಕೋರ್ ಮಾಡ್ತೀರಾ, ಹಾಗಾಗಿ ಮನೆಯಲ್ಲೂ ಕೂಡ ಪೆಟ್ಟಿನ ಸ್ಕೋರ್ ಏನಿರುತ್ತೆ ಅದರಲ್ಲೂ ಕೂಡ ನಿಮ್ದೇ ಜಾಸ್ತಿ ಇರುತ್ತೆ. ನಿಜವಾಗ್ಲು ಹಾಗೆ. ಓಕೆ, ರೈಟ್. ಇನ್ನು ಒಡ ಹುಟ್ಟಿದವರ ಜೊತೆ ಅಂದ್ರೆ ನೀವು ಹೇಳ್ತಾ ಇದ್ರಿ ತುಂಟಾಟಗಳು ಏನಿದ್ರು ಕೂಡ ಜಾಸ್ತಿ ಪೆಟ್ಟು ನನಗೆ ಅಂತ. ಆದ್ರೆ ನಿಮ್ಮ ಮತ್ತು ಅವರ ಬಾಂಧವ್ಯಗಳು ಹೇಗಿತ್ತು ಬಾಲ್ಯದಲ್ಲಿ? ಇವಾಗ ಚೆನ್ನಾಗಿರ್ತದೆ ಹೆಚ್ಚಿನದು, ಆದ್ರೆ ಬಾಲ್ಯದಲ್ಲಿ ಹೇಗಿತ್ತು ಅವ್ರ ಜೊತೆ? ಬಾಲ್ಯದಲ್ಲೂ ತುಂಬಾ ಚೆನ್ನಾಗಿತ್ತು. ನಮ್ಮ ಅಣ್ಣ ತಮ್ಮ ಅಕ್ಕ ಅಂದ್ರೆ ನನಗೆ ತುಂಬಾ ಇಷ್ಟ, ತುಂಬಾನೇ ಇಷ್ಟ. ಯಾವುದೇ ಕಾರಣಕ್ಕೂ ನಾನು ಅವರನ್ನು ಯಾರ ಜೊತೆನೂ ಬಿಟ್ಕೊಡಲ್ಲ. ಆದ್ರೆ ನಮ್ಮ ವಿಷಯ ಏನಂದ್ರೆ ನಾವು ಒಬ್ರನ್ನೊಬ್ರನ್ನು ಬಿಟ್ಕೊಡಲ್ಲ, ಅದನ್ನ ಮಾತ್ರ ನಾವು ಯಾರ ಹತ್ರ ಜಾಸ್ತಿ ಹೇಳ್ಕೊಳಲ್ಲ. ಓಕೆ, ಸೂಪರ್, ಚೆನ್ನಾಗಿಲ್ಲ. ನಿಜವಾಗ್ಲೂ ಕೂಡ ಹಾಗೆ ಇರಬೇಕಾಗ್ತದೆ. ಹಾಗೆ ಇದೀರಿ ಕೂಡ ಬಹಳಷ್ಟು ಖುಷಿ ಆಯಿತು. ಇನ್ನು ನಿಮ್ಮ ಶಾಲಾ ದಿನಗಳ ಚಟುವಟಿಕೆಗಳಿರ್ಬೋದು, ಜೊತೆಗೆ ಆ ಬಳಿಕ ನಿಮ್ಮ ಜೀವನದಲ್ಲಿ ಸಿಕ್ಕಂಥ ತಿರುವುಗಳಿರ್ಬೋದು, ನೀವು ಇಟ್ಟಂಥ ಹೆಜ್ಜೆಗಳು, ಅಲ್ಲಿ ಸಿಕ್ಕಂಥ ಅನುಭವಗಳು ಎಲ್ಲವನ್ನೂ ಕೂಡ ಯತೀಶ್ ಅವ್ರ ಜೊತೆ ನಾನು ಕೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಯತೀಶ್ ಪೂಜಾರಿ ಶಮ್ಮೂರು ಅವರು ಇವತ್ತಿನ ಪ್ರತಿಭೆಯ ಪ್ರತಿಹೆಜ್ಜೆ ಕಾರ್ಯಕ್ರಮದ ಅತಿಥಿಗಳಾಗಿದ್ದಾರೆ. ಅವರ ಹತ್ರ ಮಾತನಾಡ್ತಾ ಇದೆ ಅವರ ಜೀವನದ ಪ್ರತಿಹೆಜ್ಜೆಗಳ ಬಗ್ಗೆ. ಯತೀಶ್ ಅವರೇ, ಒಂದು ಕರೆ ಇದೆ, ಸ್ವೀಕಾರ ಮಾಡ್ತೀವಿ. ಹಲೋ 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 ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿತೀಶ್, ಪುತ್ತೂರು. ಓಕೆ, ನಿತೀಶ್ ಅವರು ಪುತ್ತೂರಿಂದ. ಹೌದು. ಓಕೆ, ಮಾತಾಡಿ. ಯತೀಶ್ ಪೂಜಾರಿ ಅವರು ಇದ್ದಾರೆ ನಮ್ಮ ಹಾಯ್ ನಿತೇಶ್ ಬ್ರೋ. ಹಾಯ್. ಹಾಯ್ ಯತೀಶ್ ಅವರೇ, ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಯಾನ್ ಇಡೀ ಸ್ಪಂದನ ಟೀಮ್ ಹೋಗ್ತೇನೆ ನಮ್ಮ ಕುಮಾರ್ ಬಾಯಿಗೆ ಥ್ಯಾಂಕ್ಸ್ ಮಾಡ್ತಿಲ್ಲ. ಮಸ್ತ್ ಓಕೆ ದಾಯಿ ಪಂಡ ನಮ್ಮ ಒಂಜಿ ಪ್ರತಿಭೆನೆ ಒಂಜಿ ನಾಳೆ ಒಂಜಿ ಇಡೀ ಊರಿಗೆ ಪೋನ ಪ್ರಯತ್ನ ಅಂತ ಒಂದುಲ್ಲೇರು.
ಒಂದು ಬುಕ್ಕ ಯಾನ್ ಯತೀಶ್ ನಮ್ಮಲ್ಲ ಫ್ಯಾನ್ ವಿದ್ಯಾರ್ ನಮ್ಮಲ್ಲ ದೋಸ್ತಿ ನಮ್ಮ ಈ ಟೈಮ್ ಓಕೆ ಥ್ಯಾಂಕ್ ಯು ನಿತೇಶ್ ಭಾಯ್ ಥ್ಯಾಂಕ್ ಯು ಯಾನ್ ಅತಿ ಕಡಿಮೆ ಸಮಯ ಅದನ್ನೊಂಜಿ ಅರ್ಥ ಮಂತೊಂದೆ ಸುಮಾರು ಓಕೆ ನಿಜವಾದ ದಾದ ವಿಶ್ಮನ್ ಪೋರರಿಗೆ ಅದು ನನ್ನದ ಆ ಫೀಲ್ಡ್ ನನ್ನದ ಎತ್ತರ ಪಾಡು ಅದಕ್ಕೆ ನನ್ನದ ಸುಮಾರು ಚಾನ್ಸ್ ಪೂರ ತಿಕ್ಕಡು ಬೊಕ್ಕ ಕ್ಯಾಟರಿಂಗ್ ಫೀಲ್ಡ್ ರೇಟ್ ಅವಡು ಒಂದು ವಿಷಯ ಓಕೆ ಥ್ಯಾಂಕ್ ಯು ಐನ ನಡುಟ್ ಇರಡು ಒಂಜಿ ಕೇನೋಡು ಇರು ಮಸ್ತ್ ಕಮ್ಮಿ ಸಮಯಡಾರೆ ಮಸ್ತ್ ಅರ್ಥವಂತೊಂದೆ ಅಂದ ಅದನ್ನ ಪಂಡರ್ ಸೊ ಯಾನ್ ಇರಡೆ ಕೇನು ಇರೆಗ ಅರಡ ಇಷ್ಟವಾಯಿನಂಚಿನ ಒಂಜಿ ವಿಚಾರ ದಾದ ಅಂತ ಆರು ಮಾತಾಡಲ್ಲ ಒಂಜಿ ಅರ್ನೊಂಜಿ ನೆಂಚಿನ ಅಂಡರ್ಸ್ಟ್ಯಾಂಡಿಂಗ್ ಬೊಕ್ಕ ಮಾತಾಡೋಟಿಗೆ ಆರು ಒಂಜಿ ಜಾಯಿನ್ ಆಗ್ತದೆ ಒಂಥರ ನೆತ್ತಲ ಕತ್ತದ ಒಂಜಿ ಕ್ಲೋಸ್ನೆಸ್ ಕ್ಲೋಸ್ ಫ್ರೆಂಡ್ ಇಪ್ಪೇರು ಓಕೆ ಒಂಜಿ ಆತ್ಮೀಯತೆ ಪನ್ಪನ ಅರಡ ಉಂಡು ಪಂಡರ್ ಅಂದ ಮಸ್ತ್ ಉಂಡು ಹೊರ ಮಾತಾಡ ಗೊತ್ತಾಪನ ಎರಡ ಓಕೆ ಓಕೆ ಖಂಡಿತ ಸೊ ಧನ್ಯವಾದ ಸರ್ ಕರೆ ಮಲ್ತೀನಿ ಓಕೆ ಓಕೆ ಥ್ಯಾಂಕ್ ಯು ನಿತೇಶ್ ಭಾಯ್ ಥ್ಯಾಂಕ್ ಯು ಪ್ರೀತಿಯಿಂದ ಕರೆ ಮಾಡಿದ್ರು ಒಂದು ಒಳ್ಳೆ ಆತ್ಮೀಯತೆ ಅನ್ನುವಂಥದ್ದು ಯತೀಶ್ ಅವ್ರ ಜೊತೆ ಇದೆ ಯಾರೇ ಬಂದರೂ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನುವಂಥ ಅರ್ಥ ಇತ್ತು ಅವರ ಮಾತಿನಲ್ಲಿ ತುಂಬಾನೇ ಕ್ಲೋಸ್ ಆಗ್ತಾರೆ ಹೌದಾ ನೀವು ಎಲ್ಲರನ್ನು ಕೂಡ ಚೆನ್ನಾಗಿ ಮಾತಾಡಿಸ್ತೀರಾ ಹೇಗೆ ಹಾ ಗೊತ್ತಿಲ್ಲ ನಾನು ಇರೋದೇ ಹೀಗೆ ಮತ್ತೆ ನನಗೆ ಒಬ್ರು ಕ್ಲೋಸ್ ಇಲ್ಲ ಆ ಥರ ಏನಿಲ್ಲ ನಾನು ಎಲ್ಲರನ್ನು ಒಂದೇ ರೀತಿ ನೋಡ್ತೇನೆ ನಾನು ಒಂದ್ ಕಡೆ ಹೋದ್ರೆ ಎಲ್ಲರೂ ನನಗೆ ಒಂದೇ ರೀತಿ ಮತ್ತೆ ಎಲ್ಲಿ ನಾನು ಹೋಗ್ತೇನೆ ಅಲ್ಲಿ ಸ್ವಲ್ಪ ಖುಷಿ ಪಡಿಸ್ಲಿಕ್ಕೆ ಅಥವಾ ಒಂದು ವಾತಾವರಣ ಒಂದು ಒಳ್ಳೆ ಹ್ಯಾಪಿನೆಸ್ ತರಲಿಕ್ಕೆ ನಾನು ನೋಡ್ತೇನೆ ನಾನು ಟ್ರೈ ಮಾಡಿ ಇನ್ನೊಂದು ಕರೆ ಇದೆ ಯತೀಶ್ ಅವರು ಹಲೋ 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 ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಕವೀಶ್ ಅಂತ ಮಾತಾಡ್ತಾ ಇದ್ದೀನಿ ಯಾರು ಬೆಂಗಳೂರಿಂದ ಕವೀಶ್ ಅಂತ ಕವೀಶ್ ಅವರು ಬ್ಯಾಂಗ್ಳೂರಿಂದ ಹೌದು ಎಸ್ ಕವೀಶ್ ಅವರೇ ಮಾತಾಡಿ ಹಾಯ್ ಯತೀಶ್ ಬ್ರೋ ಅವರಿಗೆ ಹಲೋ ಹಾಯ್ ಕವೀಶ್ ದಯಮಾಡಿ ಅಲ್ಲಿ ಟಿವಿ ವಾಲ್ಯೂಮ್ ಅಥವಾ ತಾವು ಏನು ಕಾರ್ಯಕ್ರಮ ನೋಡ್ತಾ ಇದ್ರೆ ಸ್ವಲ್ಪ ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಸರ್ ಸರ್ ಖಂಡಿತ ನಮಸ್ತೆ ಯತೀಶ್ ನಮಸ್ತೆ ನಮಸ್ತೆ ಕವೀಶ್ ಬ್ರೋ ನಮಸ್ತೆ ಏನ್ ಚಲ್ಲರು ಆರಾಮಲ್ಲರಿ ಬಾರಿ ಖುಷಿ ಆಂಡಿರ್ ಸ್ಟೇಜ್ ಇಡ್ತೂದು ಟಿವಿ ಇಡ್ತೂದು ಥ್ಯಾಂಕ್ ಯು ಕವೀಶ್ ಬ್ರೋ ದಾದಾ ಮನ್ಪರ ಸರ್ ಎಡ್ಡೆ ಒಂಜಿ ಕಲಾವಿದ ಶಾರ್ಟ್ ಟೈಮ್ ಮತ್ತೊಂಜಿ ಪುದರ್ಗಳಿರ್ತದೆ ಎಂಕ್ಲ ಒಂಜಿ ಪ್ರೋಗ್ರಾಮ್ ಅಂತ ಕೊಡ್ತಾರೆ ಮಸ್ತ್ ಶೋ ಕೂಡ ಅಂತ ಕೊಡ್ತಾರೆ ಕಡ್ಪಡೆ ನಾನ್ ಚಾರ್ನಲ್ಲ ಮಸ್ತ್ ಫ್ಯಾನ್ ಪ್ಲಸ್ ಅಂಚನೆ ಫ್ರೆಂಡ್ಲಲ್ಲ ಎಡ್ಡಂಜಿ ಮಾತಾಡೋ ಮಿಂಗಲ್ ಅದೊಂಜಿ ಕಾರ್ಯಕ್ರಮ ಪುರ್ಲುಡು ಮಲ್ಪೇರು ಒಂಜಿ ಆ ಸ್ಟೇಜ್ ಇಟ್ ಆವಡ್ ಅಲ್ಪ ಆವಡ್ ಎನ್ವಿರಾನ್ಮೆಂಟ್ ಒಂಜಿ ಎಡ್ಡೆ ಎಂಜಾಯ್ ಮಲ್ಪೇರು ಥ್ಯಾಂಕ್ ಯು ಕವೀಶ್ ದಾದಾ ವಿಶ್ಮನ್ ಪೋರ್ ಇರು ಈ ಸಂದರ್ಭದಲ್ಲಿ ನಾನು ಆತ ದುಂಬು ಬರಡೆ ಯಾರು ನಾ ಕಲೆಕ್ ಎಲ್ಲ ತಿಕ್ಕಡೆ ಮಾತು ಕಡೆಲ್ಲ ಮಸ್ತ್ ಒಂಜಿ ಪುದರ್ ವ್ಯಕ್ತಿ ಆವಡ್ ಬಂದು ಒಂಜಿ ಆಶ್ರಮ ಥ್ಯಾಂಕ್ ಯು ಧನ್ಯವಾದ ಸರ್ ದಾಯಪಣ ಪಾತಿರ ಸರ್ ದಾದಾ ಮಂತ್ರ ಬರ್ತಾರೆ ಒಂಜಿ ಓಲಾನ ಎಡ್ಡೆ ಪ್ರೋಗ್ರಾಮ್ ಪುರ ಮಾತ ಮಿಂಚಿದ ಎಡ್ಡೆ ನಾನು ಮಲ್ಲ ಶೋಡ್ ಪುರ ಬರಡ್ನ ಎಂಕ್ಲ ಒಂಜಿ ಆಸೆ ದಾಯಪಣ್ಣ ಎಡ್ಡೆ ಒಂಜಿ ನಾರ್ಮಲ್ ಆತ್ ಮಾತಾಡ ಮಿಂಕಲ ಒಂದು ನಾರ್ಮಲ್ ಸ್ಟೇಟಸ್ ಮಾತಾಡ ಪ್ಲಸ್ ಆರ್ನ ಬೇತೆ ಆಕ್ಟಿವಿಟೀಸ್ ಒಂದು ಪ್ಲಸ್ ಈ ಕಲೆಲ್ಲ ಜಡ್ಡೆ ದುಂಬುಗನ ಒಂದು ಬೇರೆ ಅವೇ ನೀವು ಮಾತಾಡ ಖುಷಿ ಮಾತಾಡ ಎಂಕ್ಲ ಕಡಬಟ್ಟು ಮಸ್ತ್ ಅನ್ಸಲ್ಲ ಯಾರಿಗೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಆಗ ಮಾತನಾಡ್ತಾ ಇರುವಾಗ ಪ್ರೈಮರಿಯಲ್ಲಿರುವಾಗ ನೀವು ಶಾಲೆಯಲ್ಲಿ ಯಾವ ರೀತಿ ಭಾಗವಹಿಸ್ತಾ ಇದ್ರಿ ಚಟುವಟಿಕೆಯಿಂದ ಯಾವ ರೀತಿ ಇರ್ತಾ ಇದ್ರಿ ಅಂತ ಪ್ರಶ್ನೆ ಕೇಳಿದೆ ಉತ್ತರಿಸಿ ಅದೇ ಪ್ರೈಮರಿಯಲ್ಲಿರುವಾಗ ನನಗೆ ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇತ್ತು ಆರ್ಟಿಸ್ಟ್ ಓಕೆ ಡ್ರಾಯಿಂಗ್ ಮಾಡ್ತಾ ಇದ್ದೆ ಮತ್ತೆ ಅವಾಗ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಮತ್ತೆ ಅದೇ ಹೇಳಿದಾಗೆ ಯೋಗಾಸನ ಮತ್ತೆ ಇನ್ನಿತರ ಓಟದಲ್ಲಿ ಇದ್ದೆ ಅಥ್ಲೆಟಿಕಲ್ ಇದ್ದೆ ಕಬಡ್ಡಿ ಕೂಡ ಇದ್ರಿ ಅಂತ ಇನ್ನೊಂದು ಕರೆ ಇದೆ ಯತೀಶ್ ಹಲೋ ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಕ್ಷಿತ್ ಆಚಾರ್ಯ ಕಲ್ಲಡ್ಕ ರಕ್ಷಿತ್ ಬ್ರೋ ಹಾಯ್ ಮಾತಾಡಿ ರಕ್ಷಿತ್ ಪಾತಿರ್ಲಿ ಯತೀಶ್ ಅವರು ಇದ್ದಾರಾ ಪಾತಿರ್ಲಿ ಬೊಕ ಎಂಚೊಲ್ಲರ್ ಬ್ರೋ ಓಕೆ ಬ್ರೋ ಮುಗಿನ ಪೂರ ಗಮ್ಮತ್ತು ಪೂರ ಮುಗಿನಿ ಬಾರ್ಲಾಯ್ಕ ಆತನೆ ಎಂಸಿ ಕೋಡೆ ಸ್ವಲ್ಪ ಕೇರಳ ಇತ್ತನೆ ಕೇರಳ ಎಂಸಿ ಬಾರಿ ಒಂಜಿ ಪೊರ್ಲಾತನೆ ಎಂಸಿ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ದಾದಾ ಬನ್ಪರ್ ಸರ್ ಯತೀಶೇರ್ನ ಬಗ್ಗೆ ಯತೀಶೇರ್ ಪನ್ನ ಕ್ಯೂಯರ್ ಎಂಚ ನಾರ್ಮಲ್ ಆದುಲ್ಲೇರ ಆರ್ನ ಎಂಸಿ ಉಂಡತೆ ಭಯಂಕರ ಇವತ್ತು ಸೈಲೆಂಟ್ ಇತ್ತಿನಾಗ್ಲೆಲ್ಲ ಒಂಜಿ ಕ್ರೌಡ್ ಫುಲ್ ಲತ್ತರ್ ಪಾತಿರ್ವೇರ ಓಕೆ ಥ್ಯಾಂಕ್ ಯು ದಾದಾ ವಿಶ್ಮನ್ ಪೋರ್ ಅಂಚಂಡಾರಿಗೆ దానికి ననాల మల్ల స్టేజ్ దారు బరుడు మల్ల స్టేజ్ దారు అవార్డు వేతున్నాడు పనిపడాను ಧನ್ಯವಾದ ಸರ್ ಕರೆ ಮಾಡ್ತೀನಿ
ಥ್ಯಾಂಕ್ ಯು ರಕ್ಷಿತ್ ಬ್ರೋ, ಥ್ಯಾಂಕ್ ಯು. ಓಕೆ, ಈಗಾಗಲೇ ನಾನು ಶಾಲಾ ಜೀವನದ ಆಯಿತು, ಶಾಲಾ ಜೀವನದಲ್ಲಿ ಬಹಳಷ್ಟು ಸ್ಪೋರ್ಟ್ಸ್ ಆಗಲಿ ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಗುರುತಿಸ್ಕೊಳ್ತಾ ಇದ್ರಿ. ಎಲ್ಲರಿಗಿಂತ ಸ್ಪೆಷಲ್ ಆಗಿ ಕಾಣಬೇಕನ್ನುವಂಥ ಆಸೆ ಇತ್ತು, ಆಸಕ್ತಿ ಇತ್ತು, ಆ ರೀತಿ ಹೆಜ್ಜೆಗಳಿತ್ತು, ಅದು ಸಾಧ್ಯವೂ ಕೂಡ ಆಗ್ತಾ ಇತ್ತು. ಇನ್ನು ಹೈಸ್ಕೂಲು ಜೀವನ ಅಂತ ಬಂದಾಗ ಅಲ್ಲಿ ಒಂದು ರೀತಿಯ ಸಣ್ಣ ಮಟ್ಟಿನ ಜವಾಬ್ದಾರಿ ಹುಟ್ಟುವಂಥ ಸಂದರ್ಭ. ಅದು ಕೂಡ ಜವಾಬ್ದಾರಿ ಹುಟ್ಟದೇ ಇದ್ರೂ ಕೂಡ ಆ 10ನೇ ತರಗತಿನ ಎಕ್ಸಾಮ್ ಅನ್ನುವಂಥದ್ದು ದೊಡ್ಡ ಹೊರೆ ಆಗಿರ್ತದೆ ಆ ಸಂದರ್ಭಕ್ಕೆ. ನಿಮಗೆ ಅದು ಹೊರೆ ಆಗಿತ್ತಾ ಅಥವಾ ಸುಲಭ ಆಗಿತ್ತಾ, ಹೇಗೆ ಅಂತ? ಅವಾಗ ಕಲೀಲಿಕ್ಕೆ ತುಂಬಾ ಜಾಸ್ತಿ ಇತ್ತು, ಹೊರೆನೇ ಇತ್ತು. ಎಷ್ಟು ಕಲ್ತ್ರು ಕೂಡ ಮುಗೀತಾ ಇರ್ಲಿಲ್ಲ. 10th ಕ್ಲಾಸ್. ಅದು ನನ್ನ ಹೈಸ್ಕೂಲ್ ಬಗ್ಗೆ ಹೇಳ್ಬೇಕಿದ್ರೆ ನಾನು 2 ಹೈಸ್ಕೂಲಲ್ಲಿ ಹೋಗಿದ್ದೇನೆ. ಒಂದು ಭಾರತೀಯ ವಿದ್ಯಾನಿಕೇತನ, ಅದು ನಮ್ಮ ನರಿಕೊಂಬು ಮೊಗರ್ನಾಡಲ್ಲಿತ್ತು. ಮತ್ತೊಂದು ಇದ್ದದ್ದು ನರಿಕೊಂಬು ಮೊಗರ್ನಾಡ ಅಂದ್ರೆ ನಾಯಿಲ ಅಲ್ಲಿ ಇತ್ತು. ಮತ್ತೊಂದು ಶೇಡಿಗುರಿ ನಮ್ಮ ಶಂಭೂರಲ್ಲಿ, ಅದು ಈಗ ಬಂಡಾಲ ಜಗನ್ನಾಥ ಶೆಟ್ಟಿ ಸ್ಮಾರಕ ಪ್ರೌಢಶಾಲೆ ಆಗಿದೆ ಇವಾಗ, ಅದೇ ಶಾಲೆ. ನಾನು 8th ಮತ್ತು 9th ಅಲ್ಲಿ ಮಾಡಿದ್ದೆ, ಅಲ್ಲಿ ನಾಯಿಲದಲ್ಲಿ ಭಾರತೀಯ ವಿದ್ಯಾನಿಕೇತನ. ಅಲ್ಲಿ ಕೂಡ ಒಳ್ಳೇದಿತ್ತು. ಅಲ್ಲಿ ಕೂಡ ನನಗೆ ತುಂಬಾ ಇಷ್ಟ. ಇದೇ ರೀತಿ ಹಳ್ಳಿಯ ವಾತಾವರಣ, ಗುಡ್ಡ ಅದೆಲ್ಲ ತುಂಬಾ ಇಷ್ಟ ಇತ್ತು ಅದು ಕೂಡ. ಮತ್ತೆ 10ನೇ ಕ್ಲಾಸಿಗೆ ನಾನು ನಮ್ಮ ಊರಿದೆ ಇದಕ್ಕೆ ಬಂದೆ, ಯಾವುದಕ್ಕೆ, ಬಂಡಾಲ ಜಗನ್ನಾಥ ಶೆಟ್ಟಿ ಪ್ರೌಢಶಾಲೆಗೆ ಬಂದೆ 10ನೇ ಕ್ಲಾಸಿಗೆ ಬಂದು ಅಲ್ಲಿ ಆಬ್ವಿಯಸ್ಲಿ ಅದರ ಮುಂಚೆನೆ ನಾನು ಹೇಳಿದಲ್ಲ, ನನಗೆ 4 ಜನ ಗುರುತಿಸ್ಬೇಕು ಎಲ್ಲಿ ಹೋದ್ರು ಕೂಡ. ಇಲ್ಲಿ ಕೂಡ ಹಾಗೆ ಒಂದು 4-5 ತಿಂಗಳಲ್ಲೇ ನನ್ನನ್ನು ಎಲ್ಲರೂ ಗುರುತಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಅದು ತುಂಬಾ ಖುಷಿ ಇತ್ತು. ಅದರಲ್ಲಿ ನೀವು ಹೇಳಿದಾಗೆ ಅದೇ ಕಲಿಕೆಯಲ್ಲಿ ನಾನು ಅಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು, ಕಲಿತಿದ್ದೆ, ಜಾಸ್ತಿ 10th ಅಂತ ಹೇಳಿದ್ರೆ ಜೀವಮಾನದಲ್ಲಿ ಅದಕ್ಕಿಂತ ಜಾಸ್ತಿ ಇಲ್ಲಿ ಕೂಡ ಕಲ್ತಿಲ್ಲ, ಅಷ್ಟು ಕಲಿತಿದ್ದೆ. ಓಕೆ, ಸೊ ಒಂದು ಒಳ್ಳೆಯ ಜರ್ನಿ ಅನ್ನುವಂಥದ್ದು ಅಲ್ಲಿವರೆಗೆ ಸಿಕ್ತು. ಎಲ್ಲರೂ ಗುರುತಿಸ್ಬೇಕನ್ನುವ ಆಸೆ ಇತ್ತು, ಆಸಕ್ತಿ ಇತ್ತು, ಅದೇ ರೀತಿಯಲ್ಲಿ ಗುರುತಿಸ್ತಾ ಇದ್ರು. ಏನೋ ಒಂದು ದೇವರ ಆಶೀರ್ವಾದವು, ಹಿರಿಯರ ಆಶೀರ್ವಾದವು ಜೊತೆ ಸೇರಿ ನಿಮ್ಮ ಪ್ರಯತ್ನಕ್ಕೆ ಯಶಸ್ಸು ಅನ್ನುವಂಥದ್ದು ಸಿಗ್ತಾ ಇತ್ತು. ಸೊ PUC ಅನ್ನುವಂಥ ಎಜುಕೇಷನ್ ಬಂದಾಗ ಮತ್ತಷ್ಟು ಜವಾಬ್ದಾರಿ ಹೆಚ್ಚಾಗ್ತದೆ. ಸೊ ಅಲ್ಲಿ ಹೇಗಿತ್ತು ನಿಮ್ಮ ಜರ್ನಿ, ಏನು ಸ್ಪೆಷಲ್ ಅನ್ನುವಂಥದ್ದು ಅಲ್ಲಿ ನಡೀತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದೀನಿ. ಅದಕ್ಕಿಂತ ಮುನ್ನ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಸ್, ಮಾತಾಡಿ ನೀತು ಅವರೇ. ಯತೀಶ್ ಅವರಿದ್ದಾರೆ, ತುಂಬಾನೇ ಖುಷಿ ಆಗ್ತಿದೆ. ನೀತು ಬಾಯ್, ಹಾಯ್. ಏನ್ ಹೇಳ್ತೀರಾ ಹಾಗಾದ್ರೆ ಯತೀಶ್ ಅವರು? ಯತೀಶ್ ಅವರಂದ್ರೆ ಆಂಕರ್ ಜೊತೆಗೆ ಚೆಫ್ ಆಗಿ ಕೂಡ ವರ್ಕ್ ಮಾಡ್ತಿದ್ರು. ಅಂದ್ರೆ ಒಂದೇ 2 ಧ್ವನಿಯಲ್ಲಿ ಕಲಿಸಿದ್ರೆ ತುಂಬಾನೇ ಕಷ್ಟ. ಓಕೆ, ಆ ಕೆಲಸವನ್ನು ಮಾಡ್ತಿದ್ರು, ತುಂಬಾನೇ ಒಳ್ಳೇದಾಗಿದೆ ಅಂತ ಹೇಳ್ತಿದ್ರು ಅವರು. ಖಂಡಿತ, ಥ್ಯಾಂಕ್ ಯು ನೀತು, ಥ್ಯಾಂಕ್ ಯು. ಧನ್ಯವಾದ ಕರೆ ಮಾಡಿದ್ರು. ಓಕೆ, ಸೊ ಇನ್ನು ನಾನು ಕೇಳಿದೆ PUC ಎಜುಕೇಶನ್ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಏನು ಸ್ಪೆಷಲ್ ಅನ್ನುವಂಥದ್ದು ಏನು ಆಯಿತು ನಿಮ್ಮ ಜೀವನದಲ್ಲಿ ಅಂತ? PUCಗಿಂತ ಹೇಳೋ ಮುಂಚೆ ಹೈಸ್ಕೂಲ್ ಇದ್ದೇನಾದ್ರು ಸ್ಪೆಷಲ್ ಹೇಳ್ಬೋದು? ಎಸ್, ಹೇಳಿ. ಅದೊಂದು ಸ್ವಲ್ಪ ನಾನು ಹೇಳಲಿಕ್ಕೆ ಇತ್ತು, ಮರ್ತೋಯ್ತು. ಮತ್ತೆ ಯಾಕೆ ಹೇಳಿಲ್ಲ ಅಂತ ಹೇಳಿದ್ರೆ ಹೈಸ್ಕೂಲ್ ಜೀವನ ಅದೇ ಹೇಳಿದಾಗೆ ನಾನು 1 ವರ್ಷ ಮಾತ್ರ ಅಲ್ಲಿ ಕದ್ದು. 2 ಇದರಲ್ಲಿ ಇದ್ದೆ ನಾನು ಹೈಸ್ಕೂಲಲ್ಲಿ. ಅದರಲ್ಲಿ 2ರಲ್ಲಿ ಕೂಡ ನನಗೆ ಸ್ಪೆಷಲ್ ಏನಂತ ಹೇಳಿದ್ರೆ 2 ಸ್ಕೂಲಲ್ಲಿ ಕೂಡ ದಶಮಾನೋತ್ಸವ ನಾನಿದ್ದ ಟೈಮಲ್ಲಿ. ಓಕೆ, ಸೊ ಹೈಸ್ಕೂಲಲ್ಲಿ ಕೂಡ ದಶಮಾನೋತ್ಸವ ಇತ್ತು, ಕಲಿಕೆಯಲ್ಲಿ ಕೂಡ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ಕೂಡ ಅವಾಗ ಇದು ಸ್ಪೋರ್ಟ್ಸ್ ಡೇ, ದಶಮಾನೋತ್ಸವ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ಎಲ್ಲ ಇದಕ್ಕಿಂತ. ಸ್ಪೋರ್ಟ್ಸ್ ಡೇ ಅಂತ ಒಂದು ಇದ್ದೇ ಇರುತ್ತೆ. ಅದಕ್ಕೆ 4 ಟೀಮ್ ಮಾಡ್ತಾರೆ ನಮ್ಮಲ್ಲಿ. ಸೊ 4 ಟೀಮಲ್ಲಿ ಒಂದು ಟೀಮಲ್ಲಿ ನಾನು ಕೂಡ ಟೀಮ್ ಲೀಡರ್ ಆಗಿದ್ದೆ. ಅದರಲ್ಲಿ ಟೀಮ್ ಲೀಡರ್ ಆಗಿ ಆಟೋಟ ಸ್ಪರ್ಧೆ ಇದ್ದ ಎಲ್ಲ ಸ್ಪರ್ಧೆ ಆಗ್ತಾ ಇತ್ತು, ಹೊರಾಂಗಣ ಒಳಾಂಗಣ ಎಲ್ಲ ಸ್ಪರ್ಧೆ. ಬಟ್ ನಮ್ಮ ಟೀಮಿಗೆ ಎಂತ ಪಾಯಿಂಟ್ ಕೂಡ ಬರ್ತಾ ಇರ್ಲಿಲ್ಲ ಅಲ್ಲಿ. ಓಕೆ, ಪಾಯಿಂಟ್ ಬರ್ತಾ ಇರ್ಲಿಲ್ಲ, ಏನೂ ಇಲ್ಲ, ತುಂಬಾ ಡಲ್ ಇತ್ತು. ಯಾಕಂತ ನನಗೆ ಅರ್ಥ ಆಗ್ತಿಲ್ಲ, ನನಗೆ ಸಪೋರ್ಟ್ ಸಿಗ್ತಿಲ್ವಾ ಅಥವಾ ಎಂತ ವಿಷಯ ಅಂತ ಅರ್ಥ ಆಗ್ತಿರ್ಲಿಲ್ಲ. ಲಾಸ್ಟ್ ಮೂಮೆಂಟ್ ನಾನೆಂತ ಮಾಡಿದೆ, ಇದನ್ನು ಇನ್ನು ಆಗ್ಲಿಲ್ಲ ಹೀಗೆ ಬಿಟ್ರೆ ಅಂತ ನಾನೇ ಎಲ್ಲದಕ್ಕೂ ಹೋದೆ. ಆವಾಗ ಭಾಷಣ, ಕನ್ನಡ ಭಾಷಣ, ಆಶುಭಾಷಣ, ಪಿಕ್ ಆ್ಯಂಡ್ ಸ್ಪೀಚ್ ಇರುತ್ತೆ, ಅದು ಬಿಟ್ಟು ಮತ್ತೆ ಹಿಂದಿ, ಇಂಗ್ಲಿಷ್ ಅದು ಕೂಡ ಮಾಡಿದೆ ಭಾಷಣ ಎಲ್ಲ. ರೈಟ್ ಬರ್ದು ಆರ್ಟಿಕಲ್ ಬರ್ದು ಕಲ್ತು ಬೈ ಹಾರ್ಟ್ ಮಾಡಿ ಅದು ಕೂಡ ಭಾಷಣ ಎಲ್ಲ ಮಾಡಿ ಅದರಲ್ಲಿ 4ರಲ್ಲಿ ಕೂಡ ಪ್ರೈಸ್ ಬಂದಿದೆ. ಪ್ರಥಮ, ದ್ವಿತೀಯ, ತೃತೀಯ ಆ ಥರ ಎಲ್ಲ ಬಂದಿದೆ 4ರಲ್ಲಿ ಕೂಡ, 4 ಭಾಷಣದಲ್ಲಿ. ಮತ್ತೆ ಆವಾಗ ನಾನು ತುಂಬಾ, ಇವಾಗ್ಲೂ ಸಣ್ಣನೇ, ಆವಾಗ್ಲೂ ನೋಡ್ಲಿಕ್ಕೆ ತುಂಬಾ ಕುಳ್ಳ ಸಣ್ಣ ಇದ್ದೆ. ಬಟ್ ನನ್ನ ಕಾನ್ಫಿಡೆನ್ಸ್, ನನ್ನ ಇದು ನನಗೆ ಗೊತ್ತಿತ್ತು ವಿಷಯ. ಹಾಗಾಗಿ ಅದರಲ್ಲಿ ಮತ್ತೆ ಹೊರಾಂಗಣದಲ್ಲಿ ನಮಗೆ ಕಬಡ್ಡಿ, ವಾಲಿಬಾಲ್ ಅಲ್ಲಿ ಏನು ಪ್ರೈಸ್ ಹಾಕ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ಅದು ಟೀಮ್ ವರ್ಕ್ ಬೇಕಿತ್ತು, ಆಗ್ಲಿಲ್ಲ. ಸೊ ಆದ್ಮೇಲೆ ಉಳ್ದದ್ದು ಗುಂಡೆಸೆತ, ಚಕ್ರೆಸೆತ, ಗುಡ್ಡಗಾಡು ಇದ್ರಲ್ಲಿ
ಅದರಲ್ಲೂ 3 ಪ್ರೈಸ್ ಹೊಡ್ತಿದ್ದೇನೆ. ಸೊ ಅದಾದ್ಮೇಲೆ ನನಗೆ ಹೈಸ್ಕೂಲಲ್ಲಿ ಯಕ್ಷಗಾನ ಮಾಡ್ತಿದ್ದೆ. ಪ್ರೈಮರಿಯಲ್ಲೂ ಮಾಡಿದ್ದೇನೆ, ಅದು ಹೇಳಲಿಕ್ಕೆ ಮರ್ತೋಯ್ತು, ಸಾರಿ. ಪ್ರೈಮರಿಯಲ್ಲಿ ಯಕ್ಷಗಾನ 2 ವರ್ಷ ಮಾಡಿದ್ದೇನೆ, ಹೈಸ್ಕೂಲಲ್ಲಿ 2 ವರ್ಷ ಮಾಡಿದ್ದೇನೆ. ಅದರಲ್ಲಿ ಕೂಡ ದಶಮಾನೋತ್ಸವದ ನಮ್ಮ ಬಂಡಲ ಜಗನ್ನಾಥ ಶೆಟ್ಟಿ ಶಾಲೆಯಲ್ಲಿ ನನ್ನ ಪಾತ್ರ ತುಂಬಾ ಮಿಂಚಿ ಹೋಗಿದೆ. ಅಂದ್ರೆ ಫುಲ್ ರೈಸ್ ಇದೆ. ಇವಾಗ್ಲೂ ಅಲ್ಲಿ ನಾನು ಸ್ಕೂಲ್ ಡೇಗೆ ಹೋದಾಗ ಅಲ್ಲಿಯ ನಮ್ಮ ಲೆಕ್ಚರ್ಸ್ ಅಂದ್ರೆ ಮಾಸ್ಟರ್ ನಮ್ದು ಹೇಳ್ತಾರೆ, ಇನ್ನು ಅವತ್ತಿನ ಒಂದು ಯಕ್ಷಗಾನ ಇಲ್ಲಿವರೆಗೆ ಯಾರು ಇಲ್ಲಿ ಮಾಡ್ಲಿಲ್ಲ ಅಂತ. ಸೊ ಅದೊಂದು ತುಂಬಾ ಖುಷಿ ಇದೆ. ಅದರಲ್ಲೂ ದೇವಿ ಮಹಾತ್ಮೆಯಲ್ಲಿ ಸುಪರ್ಶ್ವಕ ಮುನಿ ಅಂತ ತುಂಬಾ ರೌದ್ರವತಾರ ಅಂತಾರ, ಅದನ್ನು ಅಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇನೆ. ಅದಾದ್ಮೇಲೆ ನಾನು PUC ಶ್ರೀರಾಮ ಕಾಲೇಜ್. ಅದ್ರ ಬಗ್ಗೆ ಮಾತಾಡೋಣ. ನಾನು ಕೇಳೋದು, ಶ್ರೀರಾಮ ಕಾಲೇಜಿಗೆ ಹೆಜ್ಜೆ ಇಡ್ತೀರಾ. ಸೊ ಹೈಸ್ಕೂಲಲ್ಲಿ ಮಿಂಚಿದವರು PUCಯಲ್ಲಿ ಮಿಂಚಲೇಬೇಕಿತ್ತು, ಯಾಕಂದ್ರೆ ಅಲ್ಲಿವರೆಗೆ ಎಲ್ಲದರಲ್ಲೂ ಕೂಡ ಸ್ಪೆಷಲ್ ಆಗಿ ಗುರುತಿಸ್ಕೊಂಡವರಲ್ವಾ. ಎಸ್, ಮಾತಾಡಬೇಕು. ಒಂದು ಕರೆ ಇದೆ ಸರ್. ಹಲೋ 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 ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪ್ರಿಯಾಂಕಾ ಅಂತ, ಉಡುಪಿಯಿಂದ. ಓಕೆ ಪ್ರಿಯಾಂಕಾ ಅವರೇ ಮಾತಾಡಬೇಕು. ಯತೀಶ್ ಅವರಿದ್ದಾರೆ. ಹಾಯ್ ಪ್ರಿಯಾಂಕಾ. ಹಾಯ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಲೈವ್ ಇಂದ ಟಿವಿಯ ಜರ್ನಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾನ್ ತುಳುಟು ಮಾತಾಡುವೆ, ಸಾರಿ. ಪಾತಿಲ್ಲ ಎಲ್ಲ ಬಂಗ ಆಗ್ಲಿಲ್ಲ ಅರ್ಥ ಅಂತ ಹೇಳಿ. ಆಲ್ ದ ಬೆಸ್ಟ್. ನನ್ನಾತ್ ಶೋ ಸ್ಟಿಕ್ಕರ್, ನನ್ನಾತ್ ಟಿವಿ ಪ್ರೋಗ್ರಾಮ್ಸ್ പോപ്പിലെ കാവത്. എന്ന ಫ್ರೆಂಡ್ ಪುಣ್ಯನ ಸೈಟ್ ಇರ್ತಲ್ಲ, ಆಲ್ ದ ಬೆಸ್ಟ್ ಗೆ ಅಲ್ದ ಅದನ್ನ ಬಿಸಿ ಲೋಲ್ಗೆ ಎಂದ ಪಂಡೆ ಬಂದ ಪುಣ್ಯ ಕಾಲ್ ಮಲ್ತಿರಾ and yes Kumar Nairikla onje all the best, but Yatish keep rocking always. Thank you so much. Thank you. ಧನ್ಯವಾದ. proud of you. Thank you. Okay, thank you. ಧನ್ಯವಾದ ಕರೆ ಮಾಡಿ. Yeah. ಮಲ್ಲ ಸಪೋರ್ಟರ್ ಒಂದೇ ಫೋನಲ್ಲಿ ಪ್ರಿಯಾಂಕಾ. ಎಸ್, ಹೇಳಿ ಯತೀಶ್ ಅವರೇ. ನಾನು PUCಯ ಸ್ಪೆಷಲ್ ಏನು ಅಂತ ಕೇಳ್ತಾ ಇದ್ದೆ. 10th ಅಲ್ಲಿ ಶೈನ್ ಆದ್ರಿ. ಹೌದು. PUCಯಲ್ಲಿ ಶ್ರೀರಾಮಕ್ಕೆ ಹೆಜ್ಜೆ ಇತ್ತು. ಏನಾಯ್ತು ಅಲ್ಲಿ ಬದಲಾವಣೆ? ಶ್ರೀರಾಮ ಕಾಲೇಜಿಗೆ ಹೋಗ್ಬೇಕಂತ ಇತ್ತು ಮುಂಚೆಂದಲೂ, ಹೋದೆ. ಫಸ್ಟ್ PUCಯಲ್ಲಿ. ಅದು ಯಾಕಿತ್ತು ಮುಂಚೆಯಿಂದ ಶ್ರೀರಾಮಕ್ಕೆ ಹೋಗ್ಬೇಕು? ಶ್ರೀರಾಮ ಕಾಲೇಜಿಗೆ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ, ಅಲ್ಲಿ ಆಚಾರ ವಿಚಾರ ಆಗ್ಬೋದು, ಅದರ ಬಗ್ಗೆ ತುಂಬಾ ಹೇಳಿಕೊಡ್ತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ಆದ್ರೂ ಶ್ರೀರಾಮ ಕಾಲೇಜಿಗೆ ಹೋಗ್ಲೇಬೇಕು. ಹಿಂದೂ ಆದವ ಒಬ್ಬ ಅಲ್ಲಿ ಹೋಗ್ಲೇಬೇಕು. ಅಲ್ಲಿ ಆಚಾರ ವಿಚಾರ, ಅಲ್ಲಿ ಮಕ್ಕಳಿಗೆ ಕಳಿಸ್ಕೊಡುವಂಥ ಸಂಸ್ಕೃತಿ ಆಗ್ಬೋದು, ಅದೆಲ್ಲ ತುಂಬಾ ಕಳೀಲಿಕ್ಕಿರುತ್ತೆ. ಬೇರೆ ಕಾಲೇಜಲ್ಲಿ ಅದೆಲ್ಲ ಕಲಿಸೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನೇ ಚೂಸ್ ಮಾಡಿದ್ದು. ಏನು ಬದಲಾವಣೆ ಆಯಿತು ಅಥವಾ ಏನು ಸ್ಪೆಷಲ್ ಅನ್ನಿಸ್ತು ಆ ಕಾಲೇಜ್? ಫಸ್ಟ್ ಇಯರ್ ಕಾಲೇಜ್ ಅಂದ್ರೆ 10th ಇಂದ PUC ತುಂಬಾ ಡಿಫ್ರೆಂಟ್ ಇರುತ್ತೆ. ಅದು ಇದು ಸಬ್ಜೆಕ್ಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟ್. ನನ್ನ ವಿಷಯ ಏನಂತ ಹೇಳಿದ್ರೆ, ನಾನು ಯಾರಿಗೂ ಡಿಪೆಂಡ್ ಆಗುದಿಲ್ಲ. ನಾನು ನನ್ನಷ್ಟಕ್ಕೆ, ನನಗೆ ಒಬ್ಬಂಟಿ ಆಗಿರ್ಲಿಕ್ಕೆ ತುಂಬಾ ಇಷ್ಟ. ಒಬ್ಬನೇ ಇರ್ಲಿಕ್ಕೆ, ಅಲೋನ್ ಆಗಿರ್ಲಿಕ್ಕೆ ತುಂಬಾ ಇಷ್ಟ. ಇವಾಗ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ, ಆದ್ರೂ ಫಂಕ್ಷನ್ ಅಂದ್ಮೇಲೆ ಎಲ್ಲರ ಜೊತೆ ನಾವು ಬೆರಿಲೇಬೇಕು. ಬಟ್ ನಾನು ಫಂಕ್ಷನ್ ಇಂದ ಹೊರಗೆ ಹೋದ್ರೆ ನಾನು ಒಬ್ನೇ ಇರೋದು ಜಾಸ್ತಿ, ಎಲ್ಲಿಗಾದ್ರೂ ಹೋಗೋದು ಒಬ್ನೇ. ಸೊ ಹಾಗಾಗಿ ಕಾಲೇಜ್ ಕೂಡ ಒಬ್ನೇ ಹೋದೆ, ಯಾವ ಫ್ರೆಂಡ್ಸ್ ಕೂಡ ಇಟ್ಕೊಂಡು ಹೋಗ್ಲಿಲ್ಲ, ಒಬ್ನೇ ಹೋಗಿದ್ದೆ. ಅಲ್ಲಿ ಮಾತ್ರ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ. ಫಸ್ಟ್ PUC ಆಗಿದೆ, ಅದೇ ಸಬ್ಜೆಕ್ಟ್ ಎಲ್ಲ ಚೇಂಜ್ ಇತ್ತು. ಬಟ್ ಅದರಲ್ಲಿ ಕೂಡ ಒಳ್ಳೇದಿತ್ತು. ಎಜುಕೇಶನ್ ಅಲ್ಲಿ ಒಳ್ಳೆ ಮಾಡಿದ್ದೇನೆ. 74% 75% ಇತ್ತು ಮೊದಲು ಫಸ್ಟ್ ಇಯರ್ ಅಲ್ಲಿ. ಬಟ್ ಅಲ್ಲಿ ನಾನು ಸ್ವಲ್ಪ ಕುಗ್ಗಿದ್ದೇನೆ ಫಸ್ಟ್ ಇಯರ್ ಅಲ್ಲಿ. ಏನು ವಿಷಯ ಅಂತ ಹೇಳಿದ್ರೆ, ಅಲ್ಲಿ ಹೈ ಕಾಂಪಿಟೇಷನ್ ಎಲ್ಲದರಲ್ಲೂ. ಆಟೋಟ ಸ್ಪರ್ಧೆಯಲ್ಲಿ ಆಗ್ಬೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲಿಕೆಯಲ್ಲಿ ಆಗ್ಬೋದು, ಎಲ್ಲದರಲ್ಲೂ ಹೈ ಕಾಂಪಿಟೇಷನ್. ಸೊ ಹಾಗಾಗಿ ನಾನು PUCಗೆ ಹೋಗುವಾಗ ಎಜುಕೇಶನ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟೆ. ನಾನು ಸ್ಪೋರ್ಟ್ಸ್ ಎಲ್ಲ ಬಿಟ್ಟೆ, ಎಲ್ಲ ಸ್ವಲ್ಪ ಬಿಟ್ಟೆ. ನನಗೆ ಪೈಪೋಟಿಯ ನಡುವೆ ಜಾಸ್ತಿ ಪೈಪೋಟಿ ಒಡ್ಡೋದು ಬೇಡ. ಹೌದೌದು, ಶ್ರೀರಾಮ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಎಲ್ಲದರಲ್ಲೂ ಅಲ್ಲಿ ತುಂಬಾ ಒಳ್ಳೆ ಇದಿರುತ್ತೆ. ಸೊ ಹಾಗಾಗಿ ನನಗೆ ಅಲ್ಲಿ ಸ್ವಲ್ಪ ಪೈಪೋಟಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಬಟ್ ಅಲ್ಲಿ ರೆಕಗ್ನೈಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೆಕೆಂಡ್ PUC ಹೋದ್ಮೇಲೆ ಸ್ವಲ್ಪ ಸೆಕೆಂಡ್ PUC ಬಗ್ಗೆ ಮಾತಾಡೋದು ಒಂದು ಕರೆ ಇದೆ. ಹಲೋ 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 ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೈಲಜಾ ರಾಜೇಶ್ ಅಂತ ಹೇಳಿ, BC ರೋಡಿಂದ ವಕೀಲರು ಮಾತಾಡ್ತಾ ಇದ್ದೀನಿ. ಶೈಲಜಾ ನಮಸ್ತೆ. ಈ ಹಿಂದೆ ತಮ್ಮನ್ನ ಸಂದರ್ಶನ ಮಾಡಿದ್ವಿ ನಾವು, ಬಹಳಷ್ಟು ಖುಷಿ ಆಯ್ತು. ತಾವೇ ಕರೆ ಮಾಡಿದ್ರ? ಮಾತಾಡಿ ಮೇಡಮ್, ಏನ್ ಹೇಳ್ತೀರಾ? ಆ ಭಾಗದ ಒಬ್ಬ ಪ್ರಜ್ವಲಿಸ್ತಾ ಇರುವಂತ ಪ್ರತಿಭೆ ಇವರು. ಮಾತಾಡಿ ಮಾತಾಡಿ. ಯತೀಶ್ ಹೇಗಿದ್ದೀರಾ? ನಮಸ್ತೆ. ಎನ್ಸಲ್ಲರ್
ಆರಾಮ ಐರಂಚುಲ್ಲರು ಅಲ್ಲ ಇತ್ತಂಚೂರು ಹಾಟ್ ಸ್ವೀಟ್ಗಳ್ದು ಹೋಡಿಗೆ ಒಂದುಂಡು ಅಂಚ ಫೀಲ್ ಆವೊಂದುಂಡು ಅಂಚದಲ್ಲಿ ಖುಷಿ ಆಡು ಮಸ್ತ್ ಥ್ಯಾಂಕ್ ಯು ಕಾಲ್ ಮನ್ ಪರದೆ ಅನ್ನೋದು ಇಜ್ಜಾನೆ ಅನ್ನು ಸರ್ಪ್ರೈಸ್ ಆದ್ ಮನ್ಪುಗ ಅಂದ್ ಸರ್ಪ್ರೈಸ್ ಆಯ್ತು ಮಸ್ತ್ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ನಿರೂಪಕಿರ್ಲ ಧನ್ಯವಾದ ಅಭಿನಂದನೆ ಅಂಚ ಯತೀಶ್ ಮಸ್ತ್ ಟ್ಯಾಲೆಂಟೆಡ್ ಪರ್ಸನ್ ನಮ್ಮ ನೆಟ್ ಸಂಘ ಸಂಸ್ಥೆ ಒಳ್ಳೆರು ಬೊಕ್ಕ ಯುವವಾಹಿನಿ ಅಂಚ ಬೊಕ್ಕ ಕೆಲವೊಂಜಿ ಇವೆಂಟ್ಸ್ ಮಾತ ಮನ್ಪೇರು ಅತ್ತಂದ ಎಂಕ್ಲೊಂಜಿ ಒಂಜಿ ಪ್ರೋಗ್ರಾಮ್ ನೊಟ್ಟಿಗೆ ಬಂದದ ಯುವವಾಹಿನಿ ಪದಗ್ರಹಣ ಒಂಜಿ ಪ್ರೋಗ್ರಾಮ್ ಅಂದ ಯುವವಾಹಿನಿ ಒಂಜಿ ದೇವಿ ಐ ಥಿಂಕ್ ಅಂದ ಆರದೇವಿ ಯಾನ್ ಸಿಂಹ ಆರದೇವಿ ಯಾನ್ ಸಿಂಹ ಜಾಲಿ ಆತದೆ ಸೂಪರ್ ದಾದಾ ವಿಶ್ಮನ್ ಬೋರ ಮೇಡಮ್ ನನಾತ್ ಇರೆಗ್ ಯಶಸ್ವಿ ಪ್ರಾಪ್ತಿ ಅವಾರ್ಡ್ ಅಂಚೆನೆ ನಮ್ಮ ಊರದ ಒಂಜಿ ಪ್ರತಿಭೆ ಇರೆಗ್ ಮಸ್ತ್ ಎಟ್ಟೆ ಅವಾರ್ಡ್ ಯಾನ ವಿಶ್ಮಂತದಲ್ಲೇ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಂಚೆನೆ ಕುಮಾರ ವಿಟ್ಲ ಇರೆಗ್ಲ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಓಕೆ ಥ್ಯಾಂಕ್ ಯು ಅಷ್ಟು ಖುಷಿಯಿಂದ ಕರೆ ಮಾಡಿದ್ರು. ಸಮಾಜ ಸೇವಕರಾಗಿ, ವಕೀಲರಾಗಿ, ಬೇರೆ ಬೇರೆ ಕಲಾವಿದರಾಗಿ ಗುರುತಿಸಿಕೊಂಡಂಥ ಶೈಲಜಾ ರಾಜೇಶ್ ಅವರು. ಈ ಹಿಂದೆ ಕೂಡ ನಾವು ಸ್ಪಂದನ ಹೀರೋಸ್ ಕಾರ್ಯಕ್ರಮದಲ್ಲಿ ಅವ್ರ ಹತ್ರ ಮಾತನಾಡ್ತಾ ಇದ್ವಿ, ಅವರ ಸಂದರ್ಶನವನ್ನು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೂ ಕೂಡ ಅವರು ಮತ್ತೆ ನಿಮಗೆ ವಿಶ್ ಮಾಡಲಿಕ್ಕೆ ಕರೆ ಮಾಡಿದ್ವಿ. ನಿಜವಾಗ್ಲೂ ಇದು ಅನ್ಎಕ್ಸ್ಪೆಕ್ಟೆಡ್, ಅನ್ಕೊಂಡಿರ್ಲಿಲ್ಲ ನಾನು. ಹೇಗನ್ನಿಸ್ತು ಅವ್ರು ಕರೆ ಮಾಡಿದ್ವಿ? ಅದೇ ಹೇಳಿದ್ದಲ್ಲ, ಒಂದು ಸ್ವಲ್ಪ ನಾನು ಅನ್ಕೊಂಡಿರ್ಲಿಲ್ಲ ಅವ್ರು ಕಾಲ್ ಮಾಡ್ತಾರೆ ಅಂತ. ಕಾಲ್ ಮಾಡಿ ತುಂಬಾ ಖುಷಿ ಆಯ್ತು. ನಾವು ಇವಾಗ ಮಾತನಾಡ್ತಾ ಇದ್ವಿ ನಿಮ್ಮ ಸೆಕೆಂಡ್ PUC ಜರ್ನಿಯ ಬಗ್ಗೆ. ಏನಾಯ್ತು ಅಲ್ಲಿ? ಸೆಕೆಂಡ್ PUC ಅದೇ ನಾನು ಹೇಳಿದೆ, ನಾನು ಎಲ್ಲದರಲ್ಲೂ ಝೀರೋ ಆಗಿದ್ದೆ. ನಾನು ಇಲ್ಲಿ ಹೋಗಿ ಎಲ್ಲ ಯಾವುದಕ್ಕೂ ಹೋಗ್ತಿರ್ಲಿಲ್ಲ ಸೆಕೆಂಡ್ PUC ಟೈಮಲ್ಲಿ. ಸೆಕೆಂಡ್ PUC ಅಲ್ಲಿ ನಮಗೆ ಕಾಲೇಜ್ ಯೂನಿಯನ್ ಎಲೆಕ್ಷನ್ ಅಂತ ಬರುತ್ತೆ. ಸೊ ಹಾಗಾಗಿ ಎಲೆಕ್ಷನಿಗೆ ಒಬ್ಬೊಬ್ರು ಅಭ್ಯರ್ಥಿಗಳು ನಿಂತ್ಕೊಳ್ತಾ ಇರ್ತಾರೆ. ಸೊ ಒಂದೊಂದು ಕಡೆಯಿಂದ ಒಬ್ಬೊಬ್ರು ನಿಂತಿದ್ದಾರೆ. ಆರ್ಟ್ಸ್ ಇಂದ ಮತ್ತೆ ಕಾಮರ್ಸ್ ಇಂದ ನಿಂತಿದ್ರು, ಬಟ್ ಇಲ್ಲ ಆರ್ಟ್ಸ್ ಇಂದ ನಿಂತಿದ್ರು, ಕಾಮರ್ಸ್ ಇಂದ ಯಾರು ಇರ್ಲಿಲ್ಲ. ಸೈನ್ಸ್ ಅಲ್ಲಿ ನಿಂತಿದ್ರೆ ಇಲ್ವಾ ನನಗೆ ನೆನಪಿಲ್ಲ. ಕಾಮರ್ಸ್ ಸೆಕ್ಷನ್ ಅಲ್ಲಿ ಯಾವ್ದ್ರಲ್ಲೂ ಯಾರು ನಿಂತಿರ್ಲಿಲ್ಲ. ನಿಂತಿದ್ರು, ನಮ್ಮ ಸೆಕ್ಷನ್ ಅಲ್ಲಿ ಯಾರು ನಿಂತಿರ್ಲಿಲ್ಲ. ಕಂಪ್ಯೂಟರ್ ಸೈನ್ಸ್ ಸೆಕ್ಷನ್ ಅಲ್ಲಿ ಯಾರು ನಿಂತಿರ್ಲಿಲ್ಲ. ಸೊ ಹಾಗಾಗಿ ನನ್ನ ಕ್ಲಾಸಿನವರು ಸ್ವಲ್ಪ ನನಗೆ ಎನ್ಕರೇಜ್ ಮಾಡ್ತಿದ್ರು. ಅಂದ್ರೆ ಅಂತ ಹೇಳ್ತಾರೆ, ಒಬ್ಬನ ಅವಾಗ ಅದು ಹುರಿತುಂಬಿಸ್ತಿದ್ರು. ಏನಂತ ಹೇಳಿದ್ರೆ ನೀನ್ ನಿಲ್ಲು ಹಾಗೆ ಹೀಗೆ ಅಂತ. ನಾನು ಒಬ್ಬನಿಗೆ ನಾನು ಶ್ರೀರಾಮದಲ್ಲಿ ನಾನು ಯಾರಂತ ಅಲ್ಲಿ ಗೊತ್ತಿರ್ಲಿಲ್ಲ. ಒಂದೇ ಒಂದು ಸ್ಟೂಡೆಂಟಿಗೆ, ಒಂದೇ ಒಂದು ಲೆಕ್ಚರ್ಸಿಗೆ ನಾನು ಯಾರಂತ ಗೊತ್ತಿಲ್ಲ. ನಮ್ಮ ಸೆಕ್ಷನ್ ಲೆಕ್ಚರ್ಸ್ ಬಿಟ್ರೆ, ಅಂದ್ರೆ ಕಾಮರ್ಸ್ ಸೆಕ್ಷನ್ ಬಿಟ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಯಾರು ಅಂತ. ನಾನು ಹೇಳಿ ನನ್ನ ಮರೆ ತೆಗಿಲಿಕ್ಕೆ ನೀವು ಯತೀಶ್ ಅವರೇ, ಇದು ಇಲ್ಲೇ ಇರ್ಲಿ, ಬಹಳಷ್ಟು ಕುತೂಹಲ ಇದೆ, ಒಂದು ಕರೆ ತೆಗೆದುಕೊಳ್ಳೋಣ. ಹಲೋ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಸರ್, ಪ್ರಜ್ವಲ್ ಸಿದ್ದಗಟ್ಟೆ. ಓಕೆ ಪ್ರಜ್ವಲ್ ಬ್ರೋ, ಹಾಯ್. ಹಾಯ್ ಬ್ರೋ, ನಿರೂಪಕರು. ಓಕೆ ಪ್ರಜ್ವಲ್ ಅವರೇ, ಮಾತಾಡಬೇಕು. ಸೊ ಏನ್ ಹೇಳ್ತೀರಾ ಯತೀಶ್ ಅವರ ಬಗ್ಗೆ? ಬಹಳಷ್ಟು ಹತ್ತಿರದಿಂದ ಕಂಡವರು ನೀವು ಕೂಡ. ಹೌದು ಸರ್, ಯತೀಶ್ ಅವರಂತ ಒಬ್ಬ ಒಳ್ಳೆ ಫ್ರೆಂಡ್, ಅಂದ್ರೆ ಕಲಾವಿದರಾಗಿ ಸಿಕ್ಕಿ ಫ್ರೆಂಡ್ ಆದವರು ಅವರು. ಓಕೆ, ಒಂದು ಅಚಾನಕ್ ಆಗಿ ಕಾರ್ಯಕ್ರಮದಲ್ಲಿ ಸಿಕ್ಕಿ ಅಲ್ಲಿ ಫ್ರೆಂಡ್ ಆದವರು. ಮತ್ತೆ ಈ ತನಕ ಒಳ್ಳೆ ಫ್ರೆಂಡ್ ಆಗಿದ್ದೇವೆ. ನೋಡಿ ತುಂಬಾ ಖುಷಿ ಆಯ್ತು ಅವರನ್ನ ಆ ಸೀಟ್ ನಲ್ಲಿ ನೋಡಿ. ಥ್ಯಾಂಕ್ ಯು ಪ್ರಜ್ವಲ್. ಥ್ಯಾಂಕ್ ಯು ಯತೀಶ್. ಹಾಗೆ ಕುಮಾರ್ ಸರ್, ತಾವು ಕೂಡ ದೊಡ್ಡ ನಮ್ಮ ತುಳುನಾಡಿನ. ಅಯ್ಯೋ, ನಮ್ಮನ್ನು ಕೂಡ ನೋಡಿ ದೊಡ್ಡದೇನಿಲ್ಲ, ಕರೆ ಮಾಡಿದ್ರೆ ತುಂಬಾ ಖುಷಿ. ಏನು ವಿಶ್ ಮಾಡ್ತೀರಾ ಯತೀಶ್ ಅವರಿಗೆ, ನಿಮ್ಮ ಆತ್ಮೀಯ ಗೆಳೆಯರು, ಕಲಾವಿದರಾಗಿ ಸಿಕ್ಕಂತ ಒಬ್ಬ ಗೆಳೆಯ? ಸೊ ಏನು ವಿಶ್ ಮಾಡ್ತೀರಾ ಈ ವೇದಿಕೆಯಲ್ಲಿ ಅವ್ರಿಗೆ? ವಿಷಯ ಅಂತ ಹೇಳಿದ್ರೆ, ಅವ್ರು ಏನೆಲ್ಲ ಕನಸಿರ್ತಾರೋ ಅದೆಲ್ಲ ನನ್ಸಾಗ್ಲಿ ಅಂತ ಹೇಳ್ತೇನೆ. ಅವ್ರು ಏನು ಕನಸು, ಏನೆಲ್ಲ ಕನಸಿದೆ ಅವ್ರದ್ದು, ಅದೆಲ್ಲ ನನ್ಸಾಗ್ಲಿ, ಆ ದೇವರು ಅದನ್ನು ಈಡೇರಿಸಲಿ ಅಂತ ಅವರಿಗೆ ವಿಶ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಪ್ರಜ್ವಲ್ ಅವರೇ, ಧನ್ಯವಾದ ಕರೆ ಮಾಡಿರೋದು. ಸೂಪರ್. ಸೊ ನಾವಿವಾಗ PUCಯ ವೋಟಿಂಗ್, ಅದರ ಬಗ್ಗೆ ಬಹಳಷ್ಟು ಕುತೂಹಲದಿಂದ ಮಾತನಾಡ್ತಾ ಇದ್ದೀವಿ. ನೀವು ಹೇಳಿದ್ರಿ ಯಾರಿಗೂ ಗೊತ್ತಿಲ್ಲ, ನಾನು ನಿಂತ್ರೆ ಗೆಲ್ತೀನೋ ಇಲ್ಲೋ ಗೊತ್ತಿಲ್ಲ. ಆ ಒಂದು ಸಿಚುವೇಶನ್ ಏನಾಯ್ತು ಆಮೇಲೆ? ಅದೇ ಆ ಸಿಚುವೇಶನ್ ಅಲ್ಲಿ ವೋಟಿಂಗ್ ನಿಲ್ಬೇಕಂತ ಆಯ್ತು. ನಮ್ಮ ಕಾಮರ್ಸ್ ಸೆಕ್ಷನ್ ಲೆಕ್ಚರ್ಸ್ ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಮ್ಮ ಫ್ರೆಂಡ್ಸ್ ಒಬ್ರು ಕೆಲವರು, ಅದರಲ್ಲಿ ಮೇಯ್ನ್ ಆಗಿ ನಿಖಿಲ್ ಅಂತ, ಸ್ವಲ್ಪ ಅವ ಜಾಸ್ತಿ ಚೂ ಬಿಡ್ತಿದ್ದ, ನೀನು ನಿಲ್ಬೇಕು ಅಂತ. ಏನ್ ಮಾಡೋದು, ನನ್ಗೆ ಯಾರಿಗೂ ಪರಿಚಯ ಇಲ್ಲ, ನಿಂತೇನ್ ಮಾಡ್ಲಿ. ಮತ್ತೆ ಎಲ್ರು ಸ್ವಲ್ಪ ಇದು ಹುರಿದುಂಬಿಸುವಾಗ ನಿಲ್ಲುವ ಎಂತ ಆಗ್ತದೆ ಅಂತ ನೋಡಿ ನಿಂತೆ ನಾನು. ನಿಂತ್ವಿ. ವೋಟಿಂಗ್ ಅಂತ ಹೇಳಿದ್ರೆ, ಎಲೆಕ್ಷನ್ ಅಂತ ಹೇಳಿದ್ರೆ ನಾವು ವೋಟ್ ಕೇಳಬೇಕು, ನಾವು ಹೇಗಿದ್ದೇವೆ ನೋಡ್ತೇವೆ. ನಾನು ಅವಾಗ್ಲೂ ಓಟು ನಿಂತೆ,
ನಿಂತಾಗ್ಲೂ ಕೂಡ ನನ್ನ ಬಗ್ಗೆ ಯಾರಿಗೆ ಗೊತ್ತಿರಲಿಲ್ಲ. ಬಟ್ ನನಗೆ ಅವಾಗಲೂ ಕೂಡ ನನಗೆ ನನ್ನ ಸ್ಪೆಷಾಲಿಟಿ ಏನಂದರೆ ನನಗೆ ಮಾತು ಬರ್ತಿತ್ತು, ನನಗೆ ಮಾತಾಡ್ಲಿಕ್ಕೆ ಗೊತ್ತಿತ್ತು. ಓಕೆ, ಸ್ಪೆಷಾಲಿಟಿ ಅದೊಂದು. ನಾನು ಎಲ್ಲ ಕ್ಲಾಸಿಗೆ ಹೋಗಿ ವೋಟಿಂಗ್ ಕೇಳೋ ಒಂದು ರೀತಿ ತುಂಬ ಇಷ್ಟ ಆಯಿತು ಕೆಲವರಿಗೆ. ಅದರಲ್ಲೂ ಸೈನ್ಸ್ ಸೆಕ್ಷನ್ ಮತ್ತು ಕಾಮರ್ಸ್ ಸೆಕ್ಷನ್ ಎಲ್ರಿಗೂ ತುಂಬ ಇಷ್ಟ ಆಯಿತು ನಾನು ಕೇಳುವಂಥ ರೀತಿ. ಅದನ್ನು ಹೇಳಿದ್ದಾರೆ ಅವರೇ, ಗೊತ್ತಿಲ್ಲ ನಾನು ಯಾರಂತಲೇ ಗೊತ್ತಿಲ್ಲ ಅವರಿಗೆ, ಬಟ್ ಅದು ಅವರಿಗೆ ಇಷ್ಟ ಆಗಿದೆ. ಸೊ ಹಾಗಾಗಿ ಆ ಒಂದು ಸಮಯದಲ್ಲಿ ವೋಟಿಂಗ್ ಆಗ್ತಾ ಬಂತು. ನಮಗೆ ಕಾಂಪಿಟೇಟರ್ ಇದ್ದರು ಹಾಗೇನೆ. ಅದರಲ್ಲಿ ಕೂಡ ಆರ್ಟ್ಸಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ. ಯಾವಾಗಲೂ ಆರ್ಟ್ಸ್ ಅವರು ಸ್ವಲ್ಪ ಜಾಸ್ತಿ ವಿನ್ ಆಗುವಂಥದ್ದು ಅಥವಾ ಅವರು ಜಾಸ್ತಿ ಲೀಡ್ ತಗೊಳ್ಳುವಂಥ ಇತ್ತು. ಈ ವರ್ಷ ಕೂಡ ನಾನು ವಿನ್ ಆಗಲಿಕ್ಕೆ ನಾನು ನಿಂತದ್ದಲ್ಲ, ಬಟ್ ನನ್ನನ್ನು ಹುರಿದುಂಬಿಸಿ ನಿಲ್ಬೇಕಂತ ಹೇಳಿದಾಗ ಅವರಿಗೆ ನಾ ಯಾಕೆ ಬೇಜಾರು ಮಾಡೋದು, ಅಥವಾ ಅವರು ಅಷ್ಟೇ ಹೇಳಿದ್ಮೇಲೆ ನಾನು ಯಾಕೆ ಸುಮ್ಮನಿರ್ತಿಲ್ಲ, ಅದಕ್ಕೋಸ್ಕರ ನಿಂತದ್ದು ಅಷ್ಟೇ. ಬಟ್ ನನಗೆ ತುಂಬ ರೆಸ್ಪಾನ್ಸ್ ಬಂತು. ಅದರಲ್ಲಿ ಕೂಡ ನನ್ನ ಕ್ಲಾಸಲ್ಲಿ ನಾನು ವಿನ್ ಆಗಿದ್ದೇನೆ ಹೇಳ್ತೇನೆ. ನನ್ನ ಕ್ಲಾಸಲ್ಲಿ ನನಗೆ ತುಂಬ ಸಪೋರ್ಟ್ ಜಾಸ್ತಿ ಇತ್ತು. ಅದರಲ್ಲಿ ಕೂಡ ಹುಡುಗಿರು ತುಂಬ ಜಾಸ್ತಿ ಹುಡುಗರು ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ. ಬಟ್ ಹುಡುಗಿರು ಏನು ಮಾಡಿದ್ರು ಅಂತ ಹೇಳಿದರೆ ಅವರೆಲ್ಲ ಫ್ರೆಂಡ್ಸ್ಗೆ ನನ್ನ ಬಗ್ಗೆ ಎಲ್ಲ ಹೇಳ್ತಾ ಬಂದು, ಒಳ್ಳೆ ಹುಡುಗ, ಇದು ಪ್ರೆಸಿಡೆಂಟ್ ಆದರೆ ನಮ್ಗೆ ತುಂಬ ಒಳ್ಳೇದಾಗ್ತದೆ, ಹಾಗೆ ಈ ಥರ ಎಲ್ಲ ಹೇಳ್ತಾ ಬಂದರು. ಬಟ್ ಫೈನಲ್ ಮೂಮೆಂಟಲ್ಲಿ ಏನಾಯ್ತು ಅಂತ ಹೇಳಿದರೆ, ವೋಟಿಂಗ್ನ ಲಾಸ್ಟ್ ದಿನ ಮುಂದಿನ 2 ದಿವಸ ಅನ್ನಿಸ್ಬೇಕು. ಆ ಟೈಮಲ್ಲಿ ಫುಲ್ ಉಲ್ಟಾ ಆಯ್ತಿದ್ದು. ಅಷ್ಟರವರೆಗೆ ಎಲ್ಲ ನನ್ನ ಕಡೆ ಇತ್ತು, ಮೆಜಾರಿಟಿ ನನ್ನ ಕಡೆನೇ ಇತ್ತು, ನಾನು ವಿನ್ ಆಗ್ತೇನೆ ಅನ್ನುವಂಥ ಇದು ಆ ಥರ ಇತ್ತು. ಬಟ್ ಆ ಒಂದು ಮೂಮೆಂಟಲ್ಲಿ ಫುಲ್ ಅದು ಚೇಂಜ್ ಆಯಿತು. ನಮ್ಮ ಕಾಂಪಿಟೇಟರ್ಸ್ ಸ್ವಲ್ಪ ನನ್ನ ಬಗ್ಗೆ ಎಲ್ಲ ಇದು ಮಾಡಿದ್ರು. ಅಂದರೆ ಅವ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾನೆ, ಶ್ರೀರಾಮ್ ಅಂತ ಹೇಳಿದರೆ ಸ್ಟ್ರಿಕ್ಟೇ, ಮತ್ತು ಇವನ್ ಕೂಡ ಸ್ಟ್ರಿಕ್ಟ್ ಬಂದರೆ ಸ್ವಲ್ಪ ಕಷ್ಟ ಆಗ್ತದೆ ಸ್ಟೂಡೆಂಟ್ಸ್ಗೆ. ಅವ ಸ್ಟ್ರಿಕ್ಟ್ ಇದ್ದಾನೆ, ಹುಡುಗಿರಿಗೆಲ್ಲ ನೀನು ಡ್ರೆಸ್ಸಿಂಗ್ ಎಲ್ಲ ಒಳ್ಳೇದು ಮಾಡಬೇಕಾಗ್ತದೆ, ಅಥವಾ ನೀವು ತಲೆಗೆ ಇದು ಬಿಂದು ಅಂತೆ ಬೊಟ್ಟು ಇಟ್ಕೊಂಡು ಬರ್ಬೇಕಾಗ್ತದೆ ಡೈಲಿ, ಅದು ಬಿಡ್ಲಿಕ್ಕಿಲ್ಲ, ಮತ್ತೆ ಏನೋ ಎಂಥದ್ದು ಸ್ಟ್ರಿಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಪ್ರಚಾರ ಮಾಡಿ ಫುಲ್ ಡೌನ್ ಮಾಡಿ ಇಟ್ಟಿದ್ರು ನನ್ನ ಇದನ್ನು. ಸೊ ಹಾಗಾಗಿ ವೋಟಿಂಗ್ ಆದಮೇಲೆ ಲೆಕ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ವೋಟಿಂಗ್ ಎಲ್ಲ ಲೆಕ್ಕ ಎಲ್ಲ ಮುಗಿಯುವಾಗ ವಿನ್ನರ್ ಯತೀಶ್. ನಾನು ಯತೀಶ್ ವಿನ್ನರ್ ಆಗಿದ್ದಾರೆ. ಎಷ್ಟು ಓಟಲ್ಲಿ? 1 ಓಟಲ್ಲಿ. ಓಕೆ, 1 ಓಟಲ್ಲೇ ವಿನ್ ಆಗಿದ್ದೇನೆ ನಾನು. ಓಕೆ, ಅಪೋಸಿಟ್ ಅವರಿಗೆ ಇದು ನಂಬಲಿಕ್ಕೆ ಆಗ್ತಿಲ್ಲ. ಇದು ಮಾಡಿದ್ರು, ರೀಕೌಂಟ್ ಮಾಡ್ಲಿಕ್ಕೆ ಹೇಳಿದ್ರು, ರೀಕೌಂಟ್ ಕೂಡ ಮಾಡಿ, ರೀಕೌಂಟ್ ಮಾಡ್ಲಿಕ್ಕಿಲ್ಲ ಆಗ ಕೂಡ ರೀಕೌಂಟ್ ಮಾಡ್ಲಿಕ್ಕೆ ಹೇಳಿದ್ರು, ರೀಕೌಂಟ್ ಕೂಡ ಮಾಡಿದ್ರು. ಸೊ ರೀಕೌಂಟ್ ಮಾಡಿದ್ರು ಕೂಡ 1 ಓಟಲ್ಲಿ ಅದೇ ಲೆವೆಲಲ್ಲಿ ಇದೆ, 1 ಓಟಲ್ಲಿ ನಾನು ವಿನ್ ಆಗಿದ್ದೇನೆ. ಅದೊಂದು ಸಪೋರ್ಟ್ ನಮ್ಮ ಬ್ಯಾಚ್ ಅಲ್ಲಿ. ಮತ್ತೆ ನಂಗೆ ಸೈನ್ಸ್ ಬ್ಯಾಚ್ ಇಂದ ಜಾಸ್ತಿ ಸಪೋರ್ಟ್ ಸಿಕ್ತು, ಯಾಕಂದ್ರೆ ನಾನು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಇದ್ದೆ. ಸೊ ಸೈನ್ಸ್ ಇಂದ ಕೂಡ ಜಾಸ್ತಿ ನನಗೆ ಸಪೋರ್ಟ್ ಬಂತು. ರೋಚಕ ಗೆಲುವು ಅಂತ ಹೇಳುವ ರೋಚಕ ಗೆಲುವು. ಇವಾಗ್ಲೂ ಯಾರಾದ್ರೂ ಸಿಕ್ಕಿದ್ರೆ ಹೇಳುದಂದೆ, ಈ ಎನ್ನ ಓಟು ವಿನ್ ಆಗ್ತೀನಿ, 1 ಓಟು ಆ ತರದ ಒಂದು ಓಟು ನಿಮ್ಮನ್ನ ಒಂದು ನಾಯಕತ್ವಕ್ಕೆ ಎಡೆ ಮಾಡಿ ಕೊಟ್ಟಿತು. ಯತೀಶ್ ಪೂಜಾರಿ ಅವರ ಬಗ್ಗೆ ಮಾತಾಡ್ತೀವಿ. ಇನ್ನು ಅವರ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇರ್ಬೋದು, ಅಲ್ಲಿಂದ ಅವರು ಪಟ್ಟಂತ ಪರಿಶ್ರಮ ಇರ್ಬೋದು, ಬಳಿಕ ನಿರೂಪಣೆಯಲ್ಲಿ ಯಶಸ್ಸು ಪಡ್ತಾರೆ, ಎಲ್ಲದೂ ಕೂಡ ಮಾತನಾಡ್ತಾ ಹೋಗ್ತೀವಿ. ಅದಕ್ಕೂ ಮುನ್ನ ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೆ ಪ್ರತಿಭೆಯ ಪ್ರತಿ ಹೆಜ್ಜೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಯತೀಶ್ ಪೂಜಾರಿ ಶಂಭೂರು ಅವರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಅವರ ಜೀವನದ ಪ್ರತಿ ಹೆಜ್ಜೆಗಳ ಬಗ್ಗೆ ಅವರು ಮಾತನಾಡ್ತಾ ಇದ್ರು. ಇನ್ನು ನಾನು ನೇರವಾಗಿ ಅವರ PUC ಬಳಿಕದ ಎಜುಕೇಷನ್ ಬಗ್ಗೆ ಮಾತಾಡ್ತೀನಿ. ಯತೀಶ್ ಮತ್ತೊಮ್ಮೆ ಬ್ರೇಕ್ನ ನಂತರ ಮತ್ತೆ ಸ್ವಾಗತ ತಮಗೆ. ನಿಮ್ಮ PUC ಎಜುಕೇಷನ್ ನಂತರ ಏನಾಯಿತು, ಯಾಕಾಗಿ ತಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಹೋದ್ರಿ? ಅದೇ PUC ಆದಮೇಲೆ ನಾನು ಸಣ್ಣದು ಇರುವಾಗಿಂದಲೂ ಕೂಡ ನಾನು ನನ್ನ ಎಜುಕೇಶನ್ ಜೊತೆಗೆ ಬೇರೆ ಕೆಲಸ ಕೂಡ ಮಾಡ್ತಿದ್ದೆ. ಅಂದರೆ ಎಲ್ಲ ಕೆಲಸ ಮಾಡಿ ನಾನು ಏಳನೇ 8ನೇ ಅಂದರೆ ಹೈಸ್ಕೂಲಿಂದ ನನಗೇನು ಖರ್ಚಿಗೆ ಹಣ ಬೇಕು ಅದನ್ನೆಲ್ಲ ನಾನೇ ನನ್ನ ಸ್ವಂತ ಉದ್ಯೋಗದಿಂದ ಬೇರೆ ಉದ್ಯೋಗದಿಂದ ಮಾಡ್ತಿದ್ದೆ. ಹಾಗಾಗಿ ಸೆಕೆಂಡ್ PUC ಆದಮೇಲೆ ನಾನು ನಮ್ಮ ಲೈಫ್ ಸ್ಟೈಲ್ ಸಿಟಿ ಸೆಂಟರ್ ಮಾಲಲ್ಲಿ ಇದು ಲೈಫ್ ಸ್ಟೈಲ್ ಅಂತಿದ್ದೆ, ಅಲ್ಲಿ ನಾನು ಲೋಡರ್ ಆಗಿ ಕೆಲಸ ಮಾಡ್ತಿದ್ದೆ. ಬಟ್ಟೆ ಬಾಕ್ಸ್ ಎಲ್ಲ ಬರ್ತದೆ, ಅದನ್ನು ಅನ್ಲೋಡ್ ಮಾಡೋದು, ಮತ್ತು ಫರ್ನಿಚರ್ ಲೋಡ್ ಮಾಡೋದು, ಫರ್ನಿಚರ್ ಅಲ್ಲ ಅದೇ ಬಟ್ಟೆ ಲೋಡ್ ಅಂದರೆ ಅದರಲ್ಲಿ ನಾನು ಕೆಲಸ ನನ್ನ ಆತ್ಮೀಯ ಗೆಳೆಯ ರೋಹಿತ್ ಜೊತೆ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನಮ್ಮ ಮ್ಯಾನೇಜರ್ ಒಬ್ಬರು ನನ್ನನ್ನು ಅಪ್ರಿಷಿಯೇಟ್ ಮಾಡಿದ್ರು. ಯಾಕಂದರೆ ನನಗೆ ಸೆಕೆಂಡ್ PUCಯಲ್ಲಿ 74-76% ಏನೋ ಬಂದಿತ್ತು, ಗೊತ್ತಿಲ್ಲ. ಅವತ್ತು ನಾನು ಎಲ್ಲರೂ ಅಲ್ಲಿ ಪ್ರೋಗ್ರಾಮ್ಸ್ ಆಗ್ತಾ ಇರುತ್ತೆ, ಅಲ್ಲಿ ನನ್ನನ್ನು ಅಪ್ರಿಷಿಯೇಟ್ ಮಾಡಿದರು. ನೋಡಿ ಇಷ್ಟು ಮಾರ್ಕ್ಸ್ ತೆಗೆದ್ರು ಕೂಡ ಇಲ್ಲಿ ಅವ್ರು ಲೋಡರ್ ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗೆ ಅಂತ. ಅಲ್ಲಿಂದ ಸ್ವಲ್ಪ ಮತ್ತೆ ಅವ್ರು ನನ್ನನ್ನು ಸ್ವಲ್ಪ ಎಂಕರೇಜ್ ಮಾಡ್ತಿದ್ರು. ಆದಮೇಲೆ ನನ್ನ ಅಲ್ಲಿ ಕೆಲಸ ಕೊಟ್ಟಿರುವಂಥ ದನಿ ಇದ್ದಾರೆ, ಅವರು ಅವರ ಹೆಸರು ಮರ್ತೋಯ್ತು. ಓಕೆ, ಅವರು ಅವರು ಹೇಳಿರುವಂಥದ್ದು ಇದು, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡು, ನಿನಗೆ ಮ್ಯಾನೇಜರ್ ಇದು ಲೆವೆಲ್ ಇದು ಸ್ವಲ್ಪ ಇದಿದೆ, ಮಾಡು ಅಂತ. ಬಟ್ ಮಾಡಲಿಕ್ಕೆ ಅಲ್ಲಿ ಅಷ್ಟೇ ಹಣ ಬೇಕು. ಒಂದು ಕರೆ ಇದೆ ಯತೀಶ್ ಅವರೇ. ಹಲೋ 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 ಕಟ್ ಆಗ್ತದೆ. ದಯಮಾಡಿ ಕರೆ ಮಾಡುವವರು ದಯಮಾಡಿ ಟಿವಿಯಿಂದ ಸ್ವಲ್ಪ ದೂರ ಇದ್ದು ಕರೆ ಮಾಡಿದರೆ ಚೆನ್ನಾಗಿರ್ತದೆ, ನಮಗೂ ಕೂಡ ಇಲ್ಲಿ ಮಾತನಾಡೋದಕ್ಕೆ ಅಂತ ಹೇಳ್ತಾ. ಸೊ ನೀವು ಮ್ಯಾನೇಜರ್ ಆಗುವಂತ ಆ ಒಂದು ಮಾತನ್ನು ಹೇಳ್ತಾ ಇದ್ರು. ಹ್ಯಾಬಿಲಿಟಿ ಉಂಟು, ನೀನು ಮಾಡು, ಅದು ಕೊಡ್ಸಬೇಕು ಅಂತ ಹೇಳಿದರು. ಆವಾಗ ನನ್ನ ಫ್ರೆಂಡ್ ಕೂಡ ಅವರ ಜೊತೆ ಹೋಟೆಲ್ ಫೀಲ್ಡಲ್ಲಿ ಇದ್ದ. ಸೊ ಹಾಗಾಗಿ ಅವನು ಕೂಡ ಹೇಳಿದ್ದೆ, ಇದು ಒಳ್ಳೇದುಂಟು, ನನ್ನ ಕಡೆ ಟ್ರೈನರ್ಸ್ ಎಲ್ಲ ಬರ್ತಾರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡೋ ಸ್ಟೂಡೆಂಟ್, ನೀನು ಮಾಡು ಅಂತ ಹೇಳಿದ. ಆಬ್ವಿಯಸ್ಲಿ ನನಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಆವಾಗಲೂ, ಇದು ನಾನು ಕುಕ್ಕಿಂಗ್ ಫೀಲ್ಡೇ ಆಗಿತ್ತು. ಸೊ ಹಾಗಾಗಿ ಓಕೆ ಅಂತ ಅನ್ಕೊಂಡೆ. ಬಟ್ ಪ್ರಾಬ್ಲಮ್ ಇದ್ದದ್ದು ನನಗೆ ಹಣದಲ್ಲಿ, ಹಣ ಇಲ್ಲ, ಮನೇಲಿ ಮಾಡಿದ್ದೇನೋ ಹಣ ಇಲ್ಲ, ಏನು ಮಾಡೋದು ಅಂತ. ಮತ್ತು ಎಜುಕೇಷನ್ ಲೋನಿಗೆ ಹೋದೆ. ಅದರಲ್ಲಿ ಕೂಡ ನನಗೆ ಸೀಟು ಸಿಕ್ಕಿದ್ದು ಕೂಡ ತುಂಬ ಟ್ರ್ಯಾಜಿಡಿ ಇದೆ ಲೈಫಲ್ಲಿ. ಸೀಟ್ ಸಿಗ್ಲಿಕ್ಕೆ ಇರಲಿಲ್ಲ ನನಗೆ. ಒಂದು ನಿಟ್ಟೆಯಲ್ಲಿ ನಾನು ಫಾರ್ಮು ಫಿಲಪ್ ಮಾಡಿ ನಾನು ಮತ್ತೆ ಕೆಲಸಕ್ಕೆ ಜಾಯ್ನ್ ಆಗಿದೆ, ಕೆಲಸದಲ್ಲಿ ಇದ್ದೆ. ಅದೇ ಇದರಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ಹೋಗಿ ಕೇಳುವಾಗ ನನಗೆ ಸೀಟ್ ಇಲ್ಲ ಅಂತ ಹೇಳಿದ್ರು, ಫುಲ್ ಆಗಿದೆ ಅಂತ. ಮತ್ತು ನನಗೆ ಶ್ರೀನಿವಾಸ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಇಲ್ಲಿ ಪ್ರಶಾಂತ್ ಸರ್ ಅಂತ ಇದ್ದರು, ಅವರ ಥ್ರೂ ಅಲ್ಲಿ ನನಗೆ ಅಲ್ಲಿ ಸೀಟ್ ಸಿಕ್ಕಿದ್ದು. ಸೊ ಅಲ್ಲಿ ಸೀಟ್ ಸಿಕ್ತು, ಲಾಸ್ಟ್ ಸೀಟ್ ನನಗೆ ಸಿಕ್ಕಿರೋವಂಥದ್ದು. ಇಲ್ಲದ್ರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಇರಲಿಲ್ಲ ನಾನು ಅಲ್ಲಿ. ಮತ್ತು ಎಜುಕೇಷನ್ ಲೋನ್ ಮಾಡಿ ನಾನು ಮಾಡಿದೆ. ಮತ್ತು ನನ್ನ ನಿರೂಪಣೆಯ ಒಂದು ಲೆವೆಲ್ ಅಂದರೆ ಸ್ಟೆಪ್ ಸ್ಟಾರ್ಟ್ ಆದದ್ದು ನಾನು ಅಲ್ಲಿಂದ ಅಂತ ಹೇಳ್ಬೋದು. ನಮ್ಮ ಸುಜಾತ ಮೇಡಮ್ ನಮಗೆ ತುಂಬ ಅಲ್ಲಿ ಎನ್ಕರೇಜ್ ಮಾಡಿದರು. ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಹಾಗ್ ಅಂದರೆ ಆ್ಯನ್ಯುವಲ್ ಫೆಸ್ಟ್, ಫುಡ್ ಫೆಸ್ಟ್ ಅಂತ ಹೇಳ್ತಾರೆ, ಅದು ಮತ್ತು ಹೋಲಿ ಅಂಥದ್ದೆಲ್ಲ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ನಾನು ಫಸ್ಟ್ ಅಲ್ಲಿ ಫ್ರೆಷರ್ ಆಗಿ ಹೋಗೋ ಫ್ರೆಷರ್ಸ್ ಡೇ ಅಂತ ಇರುತ್ತೆ, ಅಲ್ಲಿ ನಾನು ನಾಟಕ ಮಾಡಿದ್ದೆ, ನಾನೇ ಓನು ತಯಾರು ಮಾಡಿ ಗ್ರೂಪ್ ಮಾಡಿರುವಂಥದ್ದು. ಅಲ್ಲಿ ನಾನು ರೆಕಗ್ನೈಸ್ ಮಾಡಿ ನನಗೆ ಹೋಸ್ಟಿಂಗ್ ಎಲ್ಲ ಕೊಟ್ಟರು. ಆ ಹೋಸ್ಟಿಂಗಿಂದ ನಾನು ಈ ಒಂದು ನಿರೂಪಣೆ ಹಾದಿಯನ್ನು ಇಟ್ಕೊಂಡದ್ದು, ಅಂದರೆ ನನಗೆ ಅಪರ್ಚುನಿಟಿ ಸಿಗ್ತಾ ಹೋದಂಥದ್ದು. ಸೊ ಅಲ್ಲಿ ಕೂಡ ಎಜುಕೇಷನಲ್ಲಿ ಕೂಡ ಅಲ್ಲಿ ಕೂಡ ಒಳ್ಳೇದಿದೆ. ಕುಕ್ಕಿಂಗ್ ನನಗೆ ಸ್ವಲ್ಪ ಜಾಸ್ತಿ ನಾಲೆಜ್ ಬಂತು. ನನಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇತ್ತು, ಮನೆ ತುಂಬ ಮುಂಚೆನೆ ಮಾಡ್ತಿದ್ದೆ. ಬಟ್ ಅಲ್ಲಿ ನಾಲೆಜ್ ಅಂತ ನನಗೊಂದು ಬೇಕಾಗಿರುತ್ತೆ ಯಾವುದ್ರಲ್ಲೂ. ಆ ನಾಲೆಜ್ ನನಗೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಸಿಕ್ತು. ಓಕೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ಎಲ್ಲರೂ ಕೂಡ ಹೊರ ದೇಶಗಳಿಗೆ ಹೋಗುವುದು, ಅಲ್ಲಿ ಏನು ಜಾಬನ್ನು ಹುಡುಕುವಂಥದ್ದು ಇರ್ತದೆ. ಅಲ್ಲಿ ಜಾಬ್ ಇದ್ದರೆ ಇಲ್ಲಿಂದ ಫ್ಲೈಟ್ ಹತ್ತೋದೆ ಅಂತ. ತಾವು ಯಾಕೆ ಅಲ್ಲಿಗೆ ಪ್ರಯತ್ನ ಮಾಡಲಿಲ್ಲ? ಇನ್ನೂ ಕೂಡ ಊರಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ನಿರೂಪಣೆ, ನಿಮ್ಮದೇ ಆದಂಥ ಕ್ಯಾಟರಿಂಗ್ ಸರ್ವಿಸ್ ಇರ್ಬೋದು, ಇದನ್ನು ಮಾಡ್ತಾ ಇದ್ದೀವಿ. ಒಳ್ಳೆ ಕ್ವಶನ್ ಅಂತಲೇ ಹೇಳ್ಬೋದು. ಎಲ್ಲರೂ ನನ್ನ ಫ್ಯಾಮಿಲಿ ಅಥವಾ ಎಲ್ಲರೂ ಕೇಳೋದು ಇದೇ ಕ್ವಶನ್ ನನ್ನ ಹತ್ರ, ಯಾಕೆ ನೀನು ಹೊರಗೆ ಹೋಗ್ತಿಲ್ಲ? ಎಲ್ಲಿ ಹೋದರೂ ಕೇಳೋದು, ನೀನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದಿ, ಹೊರಗೆ ಯಾಕೆ ಹೋಗ್ತಿಲ್ಲ ನೀನು? ಒಳ್ಳೆ ಹಣ ಮಾಡ್ಬೋದು ಹಾಗೆ ಅಂತಲೇ ಹೇಳ್ತಾರೆ. ಬಟ್ ನನಗೆ ಹೊರಗೆ ನಾನು ಕೂಡ ಹೊರಗೆ ಔಟ್ಸೈಡ್ ಹೋಗಿ ಇದು ಶೆಫ್ ಆಗಬೇಕಂದ್ರೆ ಡ್ರೀಮ್ ಇದ್ದದ್ದು. ಬಟ್ ಅದೇ ನಾ ಹೇಳಿದೆ ಅಲ್ಲ, ನಾನು ನಮ್ಮ ಕಾಲೇಜ್ ಲೈಫಲ್ಲಿ BHM ಲೈಫಲ್ಲಿ ನಂದು ಟರ್ನಿಂಗ್ ಪಾಯಿಂಟ್, ನನ್ನ ನಿರೂಪಣೆ ಹಾದಿ
ನನ್ನನ್ನು ಕೈ ಹಿಡಿಯಿತು. ಸೊ ಹಾಗಾಗಿ ಜನರು ನನ್ನನ್ನು ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಅಂದರೆ ನನಗೆ ಕೊಡಿ ಅಂತ ಏನು ನಾನು ಹೇಳಿರುವಂಥದ್ದಲ್ಲ, ಅಂದರೆ ನಿರೂಪಣೆ ನನಗೆ ಕೊಡಿ ನಾನು ಮಾಡ್ತೇನೆ ಅದಂತ ಹೇಳಿರುವಂಥದ್ದಲ್ಲ. ಬಟ್ ನನಗೆ ಸಿಕ್ಕ ಅವಕಾಶಗಳಿಂದ ನನಗೆ ಇದನ್ನು ಬಿಡಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕಾಗಿ ಅದನ್ನು ನಾನು ಕ್ವಿಟ್ ಮಾಡಿ ಇಲ್ಲೇ ಏನಾದರೂ ಮಾಡುವ ಅಂತ, ಊರಲ್ಲೇ ಏನಾದರೂ ನಿರೂಪಣೆ ಮತ್ತು ಕ್ಯಾಟ್ರಿಂಗ್ ಅಥವಾ ಏನಾದರೂ ಮಾಡುವ. ಲಾಕ್ಡೌನ್ ಅನ್ನುವಂಥದ್ದು ಬರುತ್ತೆ, ಎಲ್ಲ ಪ್ರತಿಭೆಗಳು ಕೂಡ ಸ್ತಬ್ಧ ಆಗ್ತಾರೆ. ಆದರೆ ಶಮ್ಮೂರಿನಲ್ಲಿರುವಂಥ ಯತೀಶ್ ಅವರು ಮಾತ್ರ ಯತೀಶ್ ಹೋಮ್ ಕಿಚನ್ ಅನ್ನುವಂಥದ್ದನ್ನು ಓಪನ್ ಮಾಡಿಕೊಂಡು ಆ ಭಾಗದಲ್ಲಿ ಫುಡ್ ಡೆಲಿವರಿಯನ್ನು ಪ್ರಾರಂಭ ಮಾಡ್ತಾರೆ ಅಂತ. ಏನು ಕಥೆ ಇದು? ಒಳ್ಳೆ ಅದೊಂದು ಒಳ್ಳೆ ಇದಿದೆ. ಮಾಡಿದ್ರಿ? ಯಾರು ಐಡಿಯಾ ಕೊಟ್ಟು ಮಾಡಿದ್ರೆ? ನೀವು ಐಡಿಯಾ ಅಂತ ಹೇಳಿದ್ರೆ, ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಹೋದ್ಮೇಲೆ ನಾನು ಕುಕ್ಕಿಂಗ್ ಜಾಸ್ತಿ ಮಾಡ್ತಿದ್ದೆ. ಮನೆಯಲ್ಲಿ ಹೋದಲ್ಲೆಲ್ಲ ಮಾಡಿ ನಾನು ಇದು ಆಗ್ತಿದ್ದೆ, ಸ್ಟೋರೀಸ್ ಎಲ್ಲ ಆಗ್ತಿದ್ದೆ, ಸ್ಟೋರಿ ಪೋಸ್ಟ್ ಎಲ್ಲ ಜಾಸ್ತಿ ಆಗ್ತಿದ್ದೆ ಫುಡ್ ಇದ್ದು. ಸೊ ಹಾಗಾಗಿ ತುಂಬಾ ಆಸೆ ಆಗ್ತಿತ್ತು ಎಲ್ರಿಗೂ ನನ್ನ ಫುಡ್. ಇವಾಗಲೂ ಅಷ್ಟೇ ಇನ್ಸ್ಟಾಗ್ರಾಮ್ ನೋಡಿದ್ರೆ ಅದು ಆಸೆ ಆಗೋ ಆಸೆರನೇ ಇದೆ. ಬಟ್ ನಾನು ಮಾಡ್ತಿದ್ದದ್ದು ನನ್ನ ಒಂದು ಹಾಬಿ ಅಷ್ಟೇ, ಯಾರಿಗೂ ಆಸೆ ಪಡ್ಲಿಕ್ಕೋಸ್ಕರ ಅಲ್ಲ. ಬಟ್ ಎಲ್ರಿಗೂ ನನಗೆ ಟೇಸ್ಟ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಆ ಟೈಮಲ್ಲೇ ಲಾಕ್ಡೌನ್ ಬಂತು, ಎಲ್ಲರೂ ಮನೆಯಲ್ಲಿ ಕೂತಿದ್ರು. ಬಟ್ ನನಗೆ ನಿಜವಾಗ್ಲೂ ನನಗೆ ಸುಮ್ಮನೆ ಕೂತ್ಕೊಳ್ಳೋಂಥ ನನಗೆ ಇದಿಲ್ಲ, ಏನಾದರೂ ಕೆಲಸ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು. ಸುಮ್ಮನೆ ಕೂತ್ಕೊಳ್ಳೋಂಥ ನಾನು ಜನ ಅಲ್ಲ. ಸೊ ಹಾಗಾಗಿ ನಾನು ಆವಾಗ ಸ್ವಲ್ಪ ನನಗೆ ಐಡಿಯಾಸ್ ಕೂಡ ಕೊಟ್ಟರು ಕುಟುಂಬ ಕಡೆಯಿಂದ, ನೀನು ಮಾಡು ಅಂತ. ಸೊ ನಾನು ಹಾಗೆ ಪ್ಲ್ಯಾನ್ ಮಾಡಿದೆ, ಮನೆಯಲ್ಲಿ ಹೋಮ್ ಕಿಚನ್ ಸ್ಟಾರ್ಟ್ ಮಾಡಿದೆ. ಸೊ ನಾನೇ ಮೆನು ರೆಡಿ ಮಾಡೋದು, ನಾನು ಮೆನು ರೆಡಿ ಮಾಡಿ ಎಲ್ಲರಿಗೆ ಬ್ರಾಡ್ಕಾಸ್ಟ್ ಮಾಡ್ತಿದ್ದೆ. ಅವರೆಲ್ಲರೂ ಸ್ಟೇಟಸ್ ಹಾಕ್ತಿದ್ರು, ಅಲ್ಲಿ ನನಗೆ ಕಾಲ್ ಬರ್ತಿತ್ತು, ನಾನು ಇದು ತಗೊಳ್ತಿದ್ದೆ. ಓಕೆ. ಸೊ ಹಾಗೆ ಅದರ ಮುಂದುವರಿದ ಭಾಗನೇ ಸ್ವಂತ ಕ್ಯಾಟರಿಂಗ್ ಸರ್ವಿಸ್ ಮಾಡಿದ್ದೆ ಹೇಗೆ ಅಂತ? ನಿಜವಾಗ್ಲೂ ಅದರ ಮುಂದುವರಿದ ಭಾಗನೇ ಶ್ರೀ ಸಾಯಿ ಕ್ಯಾಟರರ್ಸ್. ಜನರು ಫುಡ್ಡನ್ನು ಇಷ್ಟಪಟ್ಟರು, ನಂದು ಫುಡ್ ಮತ್ತು ಸರ್ವಿಸ್ ಇಷ್ಟಪಟ್ಟರು. ಸೊ ಹಾಗಾಗಿ ನನ್ನ ಫ್ರೆಂಡ್ ಹೇಳಿದೆ, ನನ್ನ ಆತ್ಮೀಯ ಗೆಳೆಯ, ನನಗೆ ಒಂದು ತುಂಬ ಕ್ಲೋಸ್ ಫ್ರೆಂಡ್ ಅಂತ ಹೇಳಿದರೆ ರೋಹಿತ್ ಅಂತ. ನಿಜ ತುಂಬ ನನ್ನ ಲೈಫ್ ಲಾಂಗ್ ಅವನು ತುಂಬ ಕ್ಲೋಸ್ ಫ್ರೆಂಡ್. ಸೊ ಅವನು ಒಂದು ದಿವಸ ಹೇಳಿದ, ನಾವು ಕ್ಯಾಟ್ರಿಂಗ್ ಶುರು ಮಾಡ್ತೀವಿ. ನಿಮ್ಮ ಮಂಡ್ಯ ಸರಿಂದ ಅಲ್ಲ ನಿಮಗೆ ಕ್ಯಾಟ್ರಿಂಗ್ ಅದು ಸುಲಭದ ಬೇಲೆ ಇದೆ, ಅದನ್ನೇ ಇರುತ್ತೆ. ನಮ್ಮ ಶುರು ಅನ್ಪೋಗ ಅಲ್ಲ ಭುಜಣ್ಣ ಶುರು ಅನ್ಪೋಗ ಹಾಗೆ ಅಂತದ ಹೇಳಿದ ಮಾಡು ಅಂತ ಹೇಳಿದ್ರು, ಶುರು ಮಾಡಿದ್ದು. ಹೇಗೆ ನಡೀತಾ ಇದೆ ಇವಾಗ? 2 ವರ್ಷ ಆಯಿತು ಕ್ಯಾಟ್ರಿಂಗಲ್ಲಿ. ಒಳ್ಳೆ ಬಿಸ್ನೆಸ್ ಇದೆ, ಬಿಸ್ನೆಸ್ ಒಳ್ಳೇದಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ನಾನು ಹೇಳಿದ್ದಲ್ಲ, ಎಲ್ಲದರಲ್ಲೂ ಕಾಂಪಿಟೇಷನ್ ಕ್ಯಾಟ್ರಿಂಗಲ್ಲೂ ತುಂಬ ನಮಗೆ ಕಾಂಪಿಟೇಷನ್ ಬರ್ತಾ ಉಂಟು. ಸೊ ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, ಒಂದು ಲೆವೆಲಲ್ಲಿ ಇಟ್ಟಿದ್ದೇನೆ ಅಷ್ಟೇ. ಯಾವುದು ನನಗೆ ಬರುತ್ತೆ ಅದನ್ನು ತಗೊಳ್ಳಿ. ತಾವು ಇದ್ರ ನಡುವೆ ಉದ್ಯೋಗ ಏನಾದರೂ ಮಾಡ್ತಾ ಇದ್ದೀರಾ? ಮುಂಚೆ ನಾನು ಮಾಡ್ತಾ ಇರಲಿಲ್ಲ, ಕ್ಯಾಟ್ರಿಂಗ್ ಮಾಡ್ತಿದ್ದೆ. ಲಾಕ್ಡೌನ್ ಆದಮೇಲೆ ಕ್ಯಾಟ್ರಿಂಗ್ ಮುಂದುವರಿಸಿದೆ. ಅದ್ರ ಜೊತೆಗೆ ನಿರೂಪಣೆ ಜಾಸ್ತಿ ಸಿಗ್ತಿತ್ತು, ಅದನ್ನ ಎರಡನೇ ಮಾಡ್ತಿದ್ದೆ. ಬಟ್ ನನಗೆ ಕೆಲವು ಕಡೆಯಿಂದ ಹೇಳ್ತಿದ್ರು, ನೀನು ಎಂತ ಮಾಡ್ತಿದ್ದಿ? ನಾನು ಕ್ಯಾಟ್ರಿಂಗ್ ಅಂತಂದಿಲ್ಲ, ಪ್ರೋಗ್ರಾಮ್ ಅಂತ. ಆತೇನಾ ಮೇಲೆ ಅನ್ಕೋ, ಅರೆ ಅದು ಕೆಲಸ ಅಲ್ವಾ? ಹಾಗಾದ್ರೆ ಅದನ್ನು ಯಾರನ್ನು ರೆಕಗ್ನೈಸೇ ಮಾಡ್ತಿರ್ಲಿಲ್ಲ. ಅದು ನನಗೆ ಸ್ವಲ್ಪ ತಲೆಗೆ ಹೋಯ್ತು, ಹಾಗಾದ್ರೆ ನಾವು ಡೈಲಿ ಕೆಲಸ ಮಾಡೋದು ಮಾತ್ರ ಕೆಲಸವಾ? ಸೊ ಹಾಗಾಗಿ ನಾನು ಅದರಲ್ಲೇ ಮಾಡ್ತಿದ್ದದ್ದು 1-1.5 ವರ್ಷ ಅದನ್ನೇ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಬೇರೆ ಕೆಲಸ ಹೋಗ್ತಿದ್ದೆ, ಕೂಲಿ ಕೆಲಸಕ್ಕೆಲ್ಲ ಹೋಗ್ತಿದ್ದೆ. ಪೈಂಟಿಗೆ ಹೋಗಿದ್ದೇನೆ, ಎಲೆಕ್ಟ್ರಿಷಿಯನ್ ಹೋಗಿದ್ದೇನೆ, ಮತ್ತೆ ನಮ್ದು ವುಡ್ ಪಾಲಿಶ್ ಎಲ್ಲ ಕೆಲಸಕ್ಕೆ ಹೋಗಿದ್ದೇನೆ. ಅದನ್ನೆಲ್ಲ ಮಾಡ್ತಿದ್ದೆ ನಾನು. ಅದರ ಜೊತೆಗೆ ನಾನು ರೀಸೆಂಟ್ಲಿ ನಮ್ಮ ಪುತ್ತೂರಲ್ಲಿ ಕಾಂಟಿ ಕಿಚನ್ ಒಂದು ಓಪನ್ ಆಗಿತ್ತು, ನಮ್ಮ ಸೀನಿಯರ್ ಓಪನ್ ಮಾಡಿದ್ರು. ಅದರಲ್ಲಿ ನಾನು 6 ತಿಂಗಳು ವರ್ಕ್ ಮಾಡಿದ್ದೇನೆ, 6-5 ತಿಂಗಳು ವರ್ಕ್ ಮಾಡಿದ್ದೇನೆ. ಅದಾದ್ಮೇಲೆ ಇನ್ನು ನನಗೆ ಇವಾಗ ಹೊಸ ಜಾಬ್ ಸಿಗ್ತಾ ಇದೆ ನಮ್ಮ ಬೆಳ್ತಂಗಡಿಯಲ್ಲಿ, ದ ದುರ್ಗಾ ಗ್ರ್ಯಾಂಡ್ ಅಂತ, ಪ್ರವೀಣ್ ಅವರ. ಇದಕ್ಕೆ ಫೆಬ್ರವರಿಯಿಂದ ನಾನು ಜಾಯಿನ್ ಆಗ್ತಾ ಇದ್ದೆ. ಸೂಪರ್. ಏನೋ ಒಂದು ತಮ್ಮದೇ ಆದಂಥ ಸಾಧನೆಗೆ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಕೊನೆಯದಾಗಿ ಹೇಳಲಿಕ್ಕೆ ಅಂದರೆ, ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ನನ್ನ ಫ್ಯಾಮಿಲಿ, ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್, ನಮ್ಮ ಊರಿನವರು ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲ ಆ ಸಪೋರ್ಟಿಂದ, ಅವರ ಪ್ರೀತಿಯಿಂದ ನಾನು ಇಲ್ಲಿವರೆಗೆ ಇದ್ದೇನೆ. ಮತ್ತು ನನಗಿರುವಂಥ ಒಂದು ಬೇಸರ ಏನಂತ ಹೇಳಿದರೆ, ನಮ್ಮ ನಿರೂಪಕರು ಅಂತ ಹೇಳಿದರೆ ಇವರು ನಮಗೆ ಜಾಸ್ತಿ ಏನಾದರೂ ಪ್ರೋಗ್ರಾಮ್ ಸಿಕ್ಕಿ ಕೂಡಲೇ ಸ್ವಲ್ಪ ನಂಜೆಲ್ಲ ಆಗುವಂತ ಇರುತ್ತೆ. ಮತ್ತು ಹೆಸರು ಅಂತೆ, ಕಾಸು ಅಂತ ಹೆಸರು ಅಂತೆ, ರಾತ್ರಿ ಹೋಗಿ ಕಾಸು ಮಲ್ತೆ, 2 ಗಂಟೆ ಪ್ರೋಗ್ರಾಮ್ ಅಂತೆ ಕಾಸು ಮಲ್ತೇವೆ ಅಂತ ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಿಜವಾಗ್ಲೂ ನನಗೆ ಹಣನೇ ಮಾಡ್ಬೇಕಂತ ಹೇಳಿದರೆ, ನೀವು ಅವಾಗಲೇ ಹೇಳಿದಾಗೆ ನಾನು ಹೊರ ದೇಶದಲ್ಲಿ ಹೋಗಿ ಎಷ್ಟೋ ಹಣ ಮಾಡ್ಬೋದಿತ್ತು ನನಗೆ. ಸೊ ನಾನು ಹೇಳಿಕೆ ಇಷ್ಟಪಡ್ತೇನೆ, ಹಣಕ್ಕೋಸ್ಕರ ಮಾಡೋಂಥದ್ದಲ್ಲ. ನನಗೆ ನಿರೂಪಣೆ ಕ್ಷೇತ್ರ ಯಾಕೆ ಇಷ್ಟ ಅಂತ ಹೇಳಿದರೆ, ಒಂದು 10 ಜನ ನಮ್ಮನ್ನು ನೋಡ್ತಾರೆ, 100 ಜನ ನೋಡ್ತಾರೆ. ಅದರಲ್ಲಿ ನಮ್ಮ 10 ಜನರಿಗೆ ನಾವು ಇಷ್ಟ ಆಗ್ತೇವೆ. ನಮ್ಮಿಂದಾಗಿ ಒಂದು ಫಂಕ್ಷನ್ ತುಂಬಾ ಗ್ರ್ಯಾಂಡ್ ಆಗುತ್ತೆ ಅಂತ ಹೇಳಿ ಅದು ನನಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಹಾಗಾಗಿ ಅದನ್ನು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ರೈಟ್. ಯತೀಶ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು
ತಮ್ಮ ಜೀವನದ ಪ್ರತಿ ಹೆಜ್ಜೆಗಳನ್ನು ಮಾತಿನ ಮೂಲಕ ತೆರೆದು ಇಟ್ಟಿದ್ದೀರಾ. ಸೊ ಹಾಗಾಗಿ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಬಂದು ನಿಮ್ಮ ಜೀವನದ ಪ್ರತಿ ಹೆಜ್ಜೆಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಸ್ಪಂದನ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ಕುಮಾರ್. ನಿಮಗೂ ಕೂಡ ತುಂಬ ಧನ್ಯವಾದಗಳು. ಕುಮಾರ್ ನನ್ನ ತುಂಬ ಆತ್ಮೀಯ ಗೆಳೆಯರು, ನಮ್ಮ ನಿರೂಪಕರು ಕೂಡ. ನಿರೂಪಕನ ಹಾದಿಯಲ್ಲಿ ಕೂಡ ನಮಗೆ ಪರಿಚಯ ಆದಂಥ ಕುಮಾರ್ ಬ್ರೋ. ಇವಾಗ ತುಂಬ ಕ್ಲೋಸ್ ಆಗಿದ್ದೇವೆ ನಾವಿಬ್ರು ಕೂಡ. ನಿಮ್ಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಸ್ಪಂದನ ವಾಹಿನಿ, ಹಾಗೆ ನನಗೆ ಅನ್ನ ಕೊಡ್ತಿರುವಂಥ ತುಳುನಾಡಿನ ಎಲ್ಲ ಜನರಿಗೆ, ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ತುಂಬ ಹೃದಯದ, ನನ್ನ ಯತೀಶ್ ಪೂಜಾರಿ ಶಂಭೂರ್ ಮಾಡ್ತಾರೆ, ತುಂಬ ಹೃದಯದ ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಭೆಯ ಪ್ರತಿ ಹೆಜ್ಜೆ ಕಾರ್ಯಕ್ರಮದಲ್ಲಿ ಯತೀಶ್ ಪೂಜಾರಿ ಶಂಭೂರ್ ಅವರು ಯಾವ ರೀತಿಯಲ್ಲಿ ಅವರ ಜೀವನದ ಹೆಜ್ಜೆಗಳನ್ನು ಇಟ್ಟಿದ್ರು, ಜೊತೆಗೆ ಒಬ್ಬ ನಿರೂಪಕರಾಗಿ, ಒಬ್ಬ ಶೆಫ್ ಆಗಿ ಅವರದೇ ಆದಂಥ ಕ್ಯಾಟರಿಂಗ್ ಸರ್ವಿಸ್ ಇರ್ಬೋದು, ಹೋಮ್ ಕಿಚನ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತನ್ನದೇ ಪ್ರಯತ್ನವನ್ನು ಮಾಡಿ ಯಶಸ್ಸಿನ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ಈ ಕತೆ ಅನ್ನುವಂಥದ್ದು, ಈ ನಿಜ ವಿಚಾರ ಅನ್ನುವಂಥದ್ದು ಒಂದಷ್ಟು ಜನರಿಗೆ, ಯುವಕರಿಗೆ, ಯುವತಿಯರಿಗೆ ಎಲ್ಲರಿಗೂ ಕೂಡ ಸ್ಫೂರ್ತಿ ಆಗಲಿ ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದು ಸ್ಫೂರ್ತಿ ಆಗಲಿ ಅನ್ನುವಂಥ ಮಾತಿನ ಜೊತೆಯಲ್ಲಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.